ಅದು ಸೌಂಡ್ ಮಾಡ್ತು ಕೆಳಗಿಂದ. ಅದಕ್ಕೆ ಹಿಂಕಿ ನೋಡಿದೆ, ಅದು ಬಿಳಿ ಬಿಳಿ ಕಾಣ್ತು. ಅಕ್ಕ ಅಂತ ಹೇಳಿದೆ, ಅಕ್ಕ ಅಲ್ಲಿ ನೋಡಿ ಎಂತನ ಕಾಣಿಸ್ತಿದೆ, ಭಯ ಆಗ್ತಿದೆ ಅಂತ. ಫಸ್ಟಿಗೆ ಕಾಣ್ತಿರ್ಲಿಲ್ಲ, ಆಮೇಲೆ ಝೂಮ್ ಮಾಡಿ ನೋಡಿದಾಗ ಬಂತು. ನಾನು ಹೋದಾಗ ಆಚೆ ಈಚೆ ಯಾರೋ ಬಂದಾಗೆ ಆಗ್ತದೆ. ನನಗೆ ಸಹ ತುಂಬ ಸಲ ಮಲಗುವಾಗ ಕಾಣಿಸಿದೆ. ಗೊತ್ತಾಯ್ತು, ನಮ್ಮ ಕ್ರಮ ನಮ್ಮತ್ತಿಲ್ಲದಿಲ್ಲ ಜಿಪ್ಪು. ಇಲ್ಲೆಲ್ಲ ಒತ್ತಿಸುವುದಿಲ್ಲ, ಅದರ ಒಳಗೆ ಕೊಂಡೋಗಿ ಅಲ್ಲಿ ಒತ್ತಿಸುವುದು. ಇಲ್ಲಿ 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 ಒತ್ತಿಸುವುದು. ಬಟ್ಟೆ ಆಗಿರ್ಬೋದು, ನೋಡಿ 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 ನೋಡಿ, ನಿಮಗೆ ಕರೆಕ್ಟಾಗಿ ನೋಡಿ, ಇದು ಬಟ್ಟೆ ಸುತ್ತ ಹಾಕುದು, ಈ ರೀತಿ ಸುಟ್ಟು ಹಾಕುದು. ಈ ಪ್ರಸಾದ ಉಂಟಲ್ಲ, ಇಲ್ಲಿ ಇಡುವುದು. ಇದು ಇಷ್ಟು ಗಟ್ಟಿ ಮಾಡಿ ಇಟ್ಟರೆ ನಾಳೆ ನಾಳಿದ್ದು ತೆಗ್ತದೆ ಇದು. ಹಾಂ ಇಲ್ಲ, ಇಲ್ಲಿ ನಾನು ಕಟ್ತೇನೆ, ಅಲ್ಲಿ ಸಿರುವುದಿಲ್ಲ. ಅಲ್ಲೇ ಬಂದು ರಾತ್ರಿ ನಾವು ಮಲಗುವಾಗ ಕೂತ್ಕೊಂಡು ಇವರು ಮಲಗುವಾಗ ಸ್ವಲ್ಪ ನಿದ್ದೆ ಬರುವಾಗ ಎದ್ದು ಇದು ಮಾಡ್ಬೋದು, ಹೇಳ್ದಾಗ್ತದೆ. ಕುತ್ತಿಗೆ ಹಿಡಿದಿದೆ, ಮಲಗಲಿಕ್ಕೆ ಬಿಡುವುದಿಲ್ಲ. ಸಂಜೆ ಆದ ನಂತರ ಒಳಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ, ದೂಡ್ತಾರೆ. ನಮ್ಮನ್ನು ಒಳಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ಅವರು ಬರದ. ಯಾರಿಗೂ ಏನು ಅಂತೇಳಿ ಕೊನೆಯವರೆಗೂ ಅದನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಹಾಲನ್ನು ಬಿಸಿ ಮಾಡಲಿಕ್ಕೆ ಇಡುದು, ಆ ಹಾಲಿದ್ದು ಇದನ್ನು ಕೆಳಗೆ ಬೀಳುವುದು, ಔಷಧ ಇದ್ದರೆ ಆ ಔಷಧದ ಬಾಟಲಿಗಳು ಕೆಳಗೆ ಬೀಳುವುದು, ರಕ್ತದ ಹಾಗೆ ಎಲ್ಲ ಚೆಲ್ಲುವುದು. ಆ ಮನೆಯ ನಿಜವಾದ ಒಡೆಯವರು ಒಂದು ಬಂದೂಕನ್ನು ಹಿಡಿದು ಕುರ್ಚಿ ಮೇಲೆ ಹೀಗೆ ಕೂತ್ಕೊಂಡು ಯಾರು ಅದು ನೋಡ್ತೇನೆ ನಾನು ಅಂತ ಅವರು ಹೀಗೆ ಕುಳಿತದೊಂದೇ ತಕ್ಷಣ ಗೊತ್ತು ನಮಗೆ. ನಾವು ನೋಡ್ತಿದ್ದಾಗೆ ಕಲ್ಲುಗಳು ಬಂದು ಗ್ಲಾಸಿಗೆ ಬೀಳುದು, ಕಿಟಕಿಗೆ. ಬೆಳ್ತಂಗಡಿ ತಾಲೂಕಿನ ಮಾಲಾಡಿಯ ಪಲ್ಕೆ ಎಂಬಲ್ಲಿ ಒಂದು ಮನೆಯಲ್ಲಿ ವಿಚಿತ್ರವಾದಂಥ ಘಟನೆ ನಡೀತಾ ಇದೆ, ವಿಲಕ್ಷಣವಾದಂತಹ ಘಟನೆಗಳು ನಡೀತಾ ಇದೆ. ಇಲ್ಲೊಂದು ಪ್ರೇತಬಾಧೆ ಇದೆ ಅನ್ನುವಂತಹ ಒಂದು ಆರೋಪ, ಜೊತೆಗೆ ಪ್ರೇತವನ್ನು ನಾವು ಕಂಡಿದ್ದೇವೆ ಅಂತ ಹೇಳುವಂಥ ಮಕ್ಕಳು. ಅದರ ಜೊತೆಗೆ ಇಡೀ ಫ್ಯಾಮಿಲಿಯಲ್ಲಿ ಒಂದು ರೀತಿಯಲ್ಲಿ ಆತಂಕ ಇದೆ. ಅದರ ಜೊತೆಗೆ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಈ ಮನೆಯ ಮುಂಭಾಗ ಎಷ್ಟು ಜನ ಸೇರಿದ್ದಾರೆ ಅನ್ನುವಂಥದ್ದು. ಬಹಳ ವಿಶೇಷವಾಗಿ ಬಹಳಷ್ಟು ಜನ ಇಲ್ಲಿ ಬಂದು ಸೇರಿದ್ದಾರೆ. ಇದೇ ಮನೆ, ಈ ಮನೆ ಅಂದರೆ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ, ಇದು ಉಮೇಶ್ ಶೆಟ್ಟರ ಮನೆ. ಇದು ಈ ಮನೆಯ ಒಳಭಾಗದಲ್ಲಿ ಪ್ರೇತದ ಬಾಧೆ ಇದೆ ಅನ್ನುವಂಥದ್ದು. ಪ್ರೇತದ ಬಾಧೆ ಇರುವಂತಹದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಯಾಕೆ ಅಂತಂದರೆ ಇಲ್ಲಿ ಬಹಳಷ್ಟು ಜನ ಸೇರಿದ್ದಾರೆ. ಇಲ್ಲಿ ಒಬ್ಬರಿಂದ ಒಬ್ಬರಿಗೆ ಸುದ್ದಿ ಹರಡಿ ಇದೀಗ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಸೇರಿರುವಂಥದ್ದು, ಜನರು ಸೇರಿರುವಂಥದ್ದು ಎಲ್ಲವೂ ಕೂಡ ತಾವು ನೋಡ್ತಾ ಇದ್ದೀರಿ. ಭಾಳ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಜನರು ಹೇಳ್ತಾ ಇರುವಂಥದ್ದು, ಈ ಹಿಂದೆ ಅಂದರೆ 23 ವರ್ಷಗಳ ಹಿಂದೆ ಇಲ್ಲಿ ಇಂಥದ್ದೊಂದು ಘಟನೆಗಳು ಆಗಿತ್ತು ಅನ್ನುವಂಥದ್ದು. ಅದರ ಜೊತೆಗೆ ಈಗ ಇಲ್ಲಿ ಈ ಮನೆಯವರು ಏನು ಹೇಳ್ತಾರೆ ಕೇಳಬೇಕು. ಒಂದಷ್ಟು ಅನುಮಾನಗಳಿದ್ದಾವೆ. ಏನು ಅಂತಂದರೆ ಹೌದೋ ಅಲ್ಲವೋ ಅನ್ನುವಂಥ ಅನುಮಾನ ಇದ್ದಾವೆ. ಒಂದು ಫೋಟೋ ಕೂಡ ಇದೆ, ಆ ಫೋಟೋದ ಬಗ್ಗೆಯೂ ಕೂಡ ಅನುಮಾನಗಳಿದ್ದಾವೆ. ಆದರೆ ನಾವು ಅವರ ಮೊಬೈಲಲ್ಲಿ ನೋಡಿದೆವು, ಆ ಮೊಬೈಲ್ನಲ್ಲಿ ಡೇಟ್ 2/1/2025 ಅಥವಾ 1/2/2025 ಯಾವುದೋ ಒಂದು ತೆಗೆದಿರುವಂಥ ಫೋಟೋ ಅದು. ಅದರ ಜೊತೆಗೆ ಒಳಗಡೆ ಪ್ರೇತ ಅಂತ ಹೇಳಲಾಗುವಂತಹ ಒಂದು ವಿಲಕ್ಷಣವಾದಂಥ ಘಟನೆಯಲ್ಲಿ ಅಲ್ಲಿ ಬೆಂಕಿ ಹತ್ಕೊಳ್ಳುವಂಥದ್ದು ಇರ್ಬೋದು, ಅಲ್ಲಿ ಒಳಭಾಗದಲ್ಲಿ ಇದ್ದಬದ್ದಂಥ ಎಲ್ಲ ಡ್ರೆಸ್ಗಳನ್ನು ಕೆಳಗೆ ಹಾಕುವಂಥದ್ದು, ಬೆಂಕಿ ಹತ್ಕೊಳ್ಳುವಂಥದ್ದು, ಇಂಥದ್ದೆಲ್ಲ ಇದೆ. ಕಳೆದ 3 ತಿಂಗಳಿಂದ ಇಂಥದ್ದು ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿನ ಈ ಒಂದು ಮನೆಯ ಮಾಲಕರ ಮಾತು. ಇಲ್ಲಿ ಸೇರಿದಂಥವ್ರು ಎಲ್ಲರೂ ಕೂಡ ಯಾಕೆ ಸೇರಿದ್ರು ಅಂತ ಕೇಳೋಣ. ಮನೆಯ ಮಾಲಕರಿಗಿಂತ ಮೊದಲಾಗಿ ಇಲ್ಲಿ ಇಷ್ಟು ಜನ ಬರೋದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ಈಗ ಕೇಳಬೇಕು. ಸರ್, ನೀವು ಎಲ್ಲಿಯವರು? ನಾವು ಇಲ್ಲಿಯವರು. ಇಲ್ಲಿಯವರು ಅಂದರೆ ಇಲ್ಲಿ ಕೆಳಗೆ ಮನೆ. ಯಾವ ಕಾರಣಕ್ಕೆ ಇವತ್ತು ಇಲ್ಲಿ ಸೇರಿದ್ರಿ? ನಾವು ನೋಡಿದ್ದೇವೆ, ಪಟೇಲ ನೋಡಿದ್ದೇವೆ, ಮತ್ತೆ ಏನು ಅಂತ ಗೊತ್ತಿಲ್ಲ ವಿಷಯ. ಏನು ಹೆಸರು? ಅಶ್ವಥ್. ಸರ್ ನಮಸ್ತೆ. ನಮಸ್ತೆ. ಏನು ಹೆಸರು? ರಾಜೇಶ್. ಇವತ್ತು ಫಸ್ಟ್ ಬರ್ತಾ ಇರೋದ ನಿನ್ನೇನು ಬಂದ್ರ? ನಿನ್ನೆ ಇವತ್ತೇ ಬಂದದ್ದು. ನನಗೆ ಈಗ ಕಾಲ್ ಬಂತು, ಹಾಗೆ ಬಂದು ನೋಡಿದೆ ಅಂತ. ನಿನ್ನೆಯೂ ಕೂಡ ಇಲ್ಲಿ 300ಕ್ಕಿಂತ ಅಧಿಕ ಜನ ಇದ್ರಂತೆ. ಹೌದೌದು, ಇದ್ರು. ಹೌದಾ? ಸರ್ ನಮಸ್ತೆ. ಏನು ಹೆಸರು?
ಬುದ್ಧುಮಾನ್ ಅಂತ ಹಾಂ ಮಹಮ್ಮದ್ ಅಂತ. ಮಹಮ್ಮದ್. ಹೌದೌದು. ಓಕೆ. ನಮಗೆ ಇವತ್ತೇ ಗೊತ್ತು, ನಿನ್ನೆ ಹೇಳ್ತಿದ್ರು, ಅವ್ರು ಬಂದಿದ್ದು ಇವತ್ತೇ ನಾವು. ಇವತ್ತೇ ಎಲ್ಲ ಗೊತ್ತಾಯ್ತು. ಎಲ್ಲ ಊರಲ್ಲಿ ಇಲ್ಲ ನಿನ್ನ ಜನ ಇದ್ದರು, ತುಂಬ ಜನ. ನಿನ್ನೆ ತುಂಬ ಜನ ಇದ್ರು. ಹೌದೌದು. ಓಕೆ ಸರ್, ನಮಸ್ತೆ, ಬನ್ನಿ ಇಲ್ಲಿ. ನಮಸ್ತೆ, ಏನು ಹೆಸರು? ರಂಜಿತ್ ಅಂತ. ಏನು ಹೇಳ್ತೀರಿ ರಂಜಿತ್? ಅಂದರೆ ನಾನಿಲ್ಲಿ ಕಸಿನ್ ಮನೆಗೆ ಬಂದೆ. ಸೊ ಅವ್ರು ಹೇಳಿದ್ರು ಇಲ್ಲಿ ಹೀಗಿದೆ ಅಂತ. ಸೊ ಅದಕ್ಕೋಸ್ಕರ ಇಲ್ಲಿ ಏನಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸರ್ ನಮಸ್ತೆ. ಸರ್ ನಮಸ್ತೆ. ನಿಮ್ಮ ಹೆಸರು? ನಮ್ಮದು ಹೆಸರು ವಸಂತ್ ಕೋಟ್ಯಾನೆ. ನಮ್ಮದು ಇವರ ಫ್ರೆಂಡ್. ಮೊನ್ನೆ ನಮ್ಮಲ್ಲಿ ಹೇಳಿದ್ರು ಹೀಗೆ ತುಂಬ ಸಮಯದಿಂದ ಒಂದು ಪ್ರೇತ ಒಂದು ಸಮಸ್ಯೆ ಉಂಟು ಅಂತ. ಮತ್ತು ಒಂದು ದಿವಸ ರಾತ್ರಿ ನಮಗೆ ಫೋನ್ ಮಾಡಿದ್ರು ಇವರು, ಹೀಗೆ ಈಗ ಇದು ಬಟ್ಟೆಗೆ ಬೆಂಕಿ ಬಿದ್ದಿದೆ ಅಂತ. ನಾವು 3 ಜನ ಬಂದು, ಯಾರು ರೂಪೇಶ್, ಸಂದೀಪು, ನಾನು ಬಂದು ಸ್ಪಾಟಲ್ಲಿ ಮಕ್ಕಳ ಹತ್ರ ಬಂದು ಕೇಳಿದ್ದೇವೆ. ಮಕ್ಕಳು ಹೇಳಿದರು ಹೀಗೆ ಬೆಂಕಿ ಬಿದ್ದಿದೆ ಅಂತ. ಅದು ನೋಡುವ ನಮಗೆ ಸ್ಪಷ್ಟ ಗೊತ್ತಾಯಿತು. ಈಗ ನಿಮಗೆ ಏನಂತ ಅನ್ಸುತ್ತೆ? ಅದು ಎಂತ ಅಂತ ಗೊತ್ತಾಗೋದಿಲ್ಲ. ನಾವು ಬೇರೆ ಕಡೆ ಒಂದು ಎಲ್ಲ ಪ್ರಶ್ನೆಯಲ್ಲಿ ಕೇಳಲಿಕ್ಕೆ ಇವರನ್ನು ಕರ್ಕೊಂಡು ಹೋಗಿದ್ದೇವೆ ನಾವು 3 ಜನ ಸೇರಿ. ಅವಾಗ ಏನಾಯಿತು? ಅವಾಗೆಲ್ಲ ಎಂತ ಮಂತ್ರ ಮಾಡಿ ಎಲ್ಲ ಕೊಟ್ಟಿದ್ದಾರೆ. ಅದರಲ್ಲಿ 1-2 ಬಾಟ್ಲಿ ಎಲ್ಲ ಮಂತ್ರ ಮಾಡಿ ನೀರು ಕೊಟ್ಟದು. 1 ಬಾಟ್ಲಿ ನೀರು ಅದು ಮಾಯ ಆಗಿದೆ ಅಂತ, ಮಾಯ ಆಗಿ ಹೋಗಿದೆ 1 ಬಾಟ್ಲಿ ನೀರು ತನ್ನಷ್ಟಿಗೆ. ಇನ್ನೊಂದು ಬಾಟ್ಲಿಯಲ್ಲಿದೆ. ಇನ್ನೊಂದು ಬಾಟ್ಲಿ 1 ಬಾಟ್ಲಿ ಇತ್ತು. 1 ಬಾಟ್ಲಿ ಮಾಯ ಹೋಗಿ ಮತ್ತೆ ನೂಲು ಕಟ್ಟಿದ್ದನ್ನು ಅದು ಬರುವಾಗ ಇಲ್ಲಿ ಕುತ್ತಿಗೆ ಕಟ್ಟಿದ್ದು ನೂಲು ಮತ್ತು ಉರುಕು ನಾವು ಬರುವ ಕುತ್ತಿಗೆಯಲ್ಲಿತ್ತು. ಇಲ್ಲಿ ಬರುವಾಗ ಇಲ್ಲ ಅಂತ ಹೇಳಿದ್ರು ಅವರು, ಇವರ ಮಿಸ್ಸಸ್. ಮತ್ತೆ ಸಂಜೆ ಆಗೋ ಹೇಳಿದ್ರು ಸೊಂಟದಲ್ಲಿ ಇತ್ತಂತೆ. ಕುತ್ತಿಗೆಗೆ ಕಟ್ಟಿದ್ದ ನೂಲು ರಿಕ್ಷಾದಲ್ಲಿ ಅವರು ಮಿಡ್ಲಲ್ಲಿ ಇದ್ರು. ರಿಕ್ಷಾದಲ್ಲಿ ನಾವು ಆಚೆ ಇದ್ದೆವು. ರಿಕ್ಷಾದಲ್ಲಿ ಇಲ್ಲ, ಎಲ್ಲಿಲ್ಲ. ಮನೆಯಲ್ಲಿ ಮತ್ತೆ ಅವ್ರು ಹೇಳಿದರು ನೂಲು ಕಟ್ಟಿದ್ದಿಲ್ಲ ಅಂತ ಹೇಳಿದರು. ನಾವು ಎಲ್ಲ ಹುಡುಕ ರಿಕ್ಷಾದಲ್ಲಿ ಹುಡುಕ ಎಲ್ಲಿಲ್ಲ. ಮತ್ತೆ ಎಷ್ಟು ಸಂಜೆ ಹೊತ್ತಿಗೆ ಹೇಳಿದ್ರು ಸೊಂಟದಲ್ಲಿ ಇತ್ತ ಅಂತ. ಅದು ಎಂಥ ವಿಚಿತ್ರ ಅಂತ ನಮಗೆ ಗೊತ್ತಿಲ್ಲ. ಅದು ಎಲ್ಲ ಮಕ್ಕಳು ಎಲ್ಲ ಕರ್ಕೊಂಡು ಹೋಗಿದೆ ನಾವು. ಸರ್, ಎಷ್ಟು ಭಯ ಆಗ್ತಾ ಇದೆ? ಭಯ ತುಂಬ ಆಗ್ತದೆ. ಇದು ನಿನ್ನೆ ನಾನಿದ್ದೆ ಒಂದು ಘಟನೆ ಆಗುವಾಗ. ಅದು ನಿನ್ನೆ ಒಂದು 3 ಜನ ಹಿಂದೆ ಇದ್ದರು, ಮತ್ತು ನಾವೆಲ್ಲ ಮುಂದೆ ಇದ್ವಿ ಇಲ್ಲಿ ಇದೇ ಪ್ಲೇಸಲ್ಲಿ. ಇದು ಎಲ್ಲ ಲಾಕ್ ಎಲ್ಲ ಹಾಕಿತ್ತು, ಡೋರೆಲ್ಲ ಹಾಕಿದ್ರು. ಮತ್ತು ಒಂದು 2 ನಿಮಿಷ ಬಿಟ್ಟ ಮೇಲೆ ಲಾಟೇ ಇಲ್ವಾ, ಅದು ಬಿದ್ದ ಸೌಂಡ್ ಆಯಿತು. ಒಳ್ಳೆ ನೋಡಿದ್ರು ಲಾಟೇ ಇಲ್ಲ ಅಂತ. ಹಾಗೆ ವಿಷಯ ನಾನು ಹೇಳಿದ್ದು, ಮತ್ತು ಬೇರೆಯವ್ರು ಏನಂತ ನನಗೆ ಗೊತ್ತಿಲ್ಲ ಅಷ್ಟೇ. ನಿಮಗೆ ಅದು ಕೇಳಿದೆ ಅಲ್ವಾ? ನನಗೆ ಅಂತಲ್ಲ, ಕೆಲವರಿಗೆ ಕೇಳಿದೆ ಇಲ್ಲಿ ಇದ್ರು. ಸರ್ ನಮಸ್ತೆ, ಏನು ಹೇಳ್ತೀರಿ ಘಟನೆ ಬಗ್ಗೆ? ಘಟನೆ ಬಗ್ಗೆ ನನಗೆ ಇವತ್ತು ಗೊತ್ತಾಗಿದ್ದು. ನಿನ್ನೆ ತುಂಬ ಅವರಿಗೆ ಮನೆಯವರಿಗೆಲ್ಲ ತುಂಬ ಸಮಸ್ಯೆ ಆಗಿದೆ ಅಂತ ಹೇಳ್ತಿದ್ದಾರೆ. ಆದ್ದರಿಂದ ಇನ್ನೂ ನಮಗೆ ಏನಂತ ಇನ್ನೂ ಗೊತ್ತಾಗಿಲ್ಲ ಇಷ್ಟೋವರೆಗೂ. ಅದರಿಂದ ನೋಡಬೇಕು. ಓಕೆ ಸರ್, ಏನು ಹೇಳ್ತೀರಿ? ಇಲ್ಲ, ನಮಗೆ ಇವಾಗ ಬಂದಿದ್ದಷ್ಟೇ, ನಮಗೇನು ಗೊತ್ತಿಲ್ಲ ಇದ್ರ ಬಗ್ಗೆ. ಅದೇ ನೋಡುವ ಅಂತ ಕಾತುರ. ಈ ಒಂದು ಘಟನೆ ಬಗ್ಗೆ ಏನು ಹೇಳ್ತೀರಿ? ಸರ್, ಇದೊಂದು ನಮಗೆ ನಿಜವಾಗಿ ಒಂದು ಕುತೂಹಲ ಆದಂಥದ್ದು. ಯಾಕಂತೇಳಿ ಇಂಥದ್ದೇ ಒಂದು ಘಟನೆ ಒಂದು 20 ವರ್ಷದ ಮೊದಲು ನಮ್ಮ ಕೊಳ್ಪೆದವೆಯಲ್ಲಿಂದ ಮೂಡಾರಿಗೆ ಹೋಗುವ ರಸ್ತೆ ಒಂದು ಕ್ರಿಶ್ಚಿಯನ್ರವರ ಮನೆಯಲ್ಲಿ ಇಂಥದ್ದೊಂದು ಘಟನೆ ಆಗಿತ್ತು. ಅದನ್ನು ನಾನು ಈಗ ನೆನಪಿಸಿಕೊಳ್ತಾ ಇದ್ದೇನೆ. ಹೇಗಾಗಿತ್ತು? ಆವಾಗ ಸಾಧಾರಣ 6 ಗಂಟೆಯಿಂದ 6:30 ಪ್ರಾರಂಭ ಆಗುವಾಗ ಮನೆಗೆ ಒಂದು ಮೇಲಿಂದ ಕಲ್ಲುಗಳು ಬಿದ್ದಾಗ ಇದೇ ರೀತಿ ಜನರೆಲ್ಲ ಸೇರುವುದು. ಅಲ್ಲಿಗೆ ಜನರು ಸೇರಿದಾಗ ಸ್ವಲ್ಪ ಹೊತ್ತು ನೋಡುವಾಗ ಗ್ಲಾಸಿಗೆ ಬೀಳುವುದು, ಗ್ಲಾಸ್ ಎಲ್ಲ ಕೆಳಗೆ ಬೀಳುವುದು. ಇದೆಲ್ಲ ಹರಡಿ ಜಿಲ್ಲೆಯಿಂದ DSP ಅವರು ಬಂದಿದ್ದರು, ಮತ್ತು ಪೊಲೀಸ್ ಅಧಿಕಾರಿಯವರು ತುಂಬ ಬಂದಿದ್ದರು. ಆಗ ಮಾತ್ರ ಈ ಮಾಧ್ಯಮ ಈಗಿನ ಹಾಗೆ ಮಾಧ್ಯಮ ಅಷ್ಟೊಂದು ಮುಂದುವರೆದಿರಲಿಲ್ಲ. 2001ನೇ ವಿಷಯ, 2ನೇ ವಿಷಯ ಆ ಸಂದರ್ಭ 22 ವರ್ಷಗಳ ಮೊದಲಿನ ವಿಷಯ ಇದು. ಅವಾಗ ಯಾರಿಗೂ ಏನು ಅಂಥೇಳಿ ಕೊನೆಯವರೆಗೂ ಅದನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಮನೆಯೊಳಗಿರುವಂಥ ಹಾಲನ್ನು ಬಿಸಿ ಮಾಡಲಿಕ್ಕೆ ಇಡೋದು, ಆ ಹಾಲಿದ್ದು ಇದನ್ನು ಕೆಳಗೆ ಬೀಳೋದು. ಅದೇ ರೀತಿ ಇಟ್ಟಂತಹ ಏನಾದರೆ ಔಷಧ ಇದ್ದರೆ ಆ ಔಷಧದ ಬಾಟ್ಲಿಗಳು ಕೆಳಗೆ ಬೀಳೋದು, ರಕ್ತದ ಹಾಗೆ ಎಲ್ಲ ಚೆಲ್ಲೋದು. ಈ ರೀತಿಯ ಘಟನೆಗಳು ನಡೀತಾ ಇತ್ತು 20 ವರ್ಷದ ಹಿಂದೆ ಇದೇ ಕೊಳ್ಪೆದವೆಯಲ್ಲಿಂದ ಸ್ವಲ್ಪ ಒಂದು 200 ಮೀಟರ್ ರಸ್ತೆಯಲ್ಲಿ. ಈಗ ಈ ಮನೆಯ ಒಂದು ಪರಿಸ್ಥಿತಿ ನೋಡಿದಾಗ ಏನು ಅನ್ಸುತ್ತೆ? ನನಗೆ ಅದೇ ಒಂದು ಘಟನೆ ಜ್ಞಾಪಕ ಬರ್ತದೆ. ಹೀಗೆ ಸಹ ಇದೆಯಾ ಅಂತ. ನಾವು ನಿಜವಾಗಿ ಅಂತ ಈ ಭೂತ ಪ್ರೇತ ಅಂತ ಹೇಳಿದ್ದು ಕಾಲ್ಪನಿಕ ಅಂತ ನಾವು ಯೋಚಿಸ್ತಾ ಇದ್ದೀವಿ. ಈಗ ನಿಜವಾಗಿ ಇದು ಹೀಗೆ ಆಗ್ತಾ ಇದೆಯಾ ಅಂಥೇಳಿ ಒಂದು ನಮಗೆ ಒಂದು ಭ್ರಮೆ, ಹಾಗೆ ಒಂದು ಕುತೂಹಲದಿಂದ ನಾವೆಲ್ಲರೂ ನೋಡಲಿಕ್ಕೆ ಬಂದಿರುವಂಥದ್ದು ವಿಷಯ. ಓಕೆ, ಈಗ ಇಲ್ಲಿರ್ತಕ್ಕಂಥ ಪರಿಸ್ಥಿತಿ ಏನು ಅಂತಂದರೆ ಎಲ್ಲರೂ ಕೂಡ ಮನೆಯಿಂದ ಹೊರಗೆ ಬಂದಿದ್ದಾರೆ.
20 ವರ್ಷದ ನಂತರ ಅದು ಸರಿಯಾದ್ದು ಹೇಗೆ ಅಂತ ಗೊತ್ತುಂಟು ನಿಮಗೆ? ಅಂತ ಹೇಗೆ ಸರಿಯಾಯ್ತು ಏನು ಗೊತ್ತಿಲ್ಲ. ಅವರು ಆಮೇಲೆ ಆ ಮನೆಯನ್ನೇ ಬಿಟ್ಟರು. ಅವರು ಬಾಡಿಗೆಯಲ್ಲಿದ್ದಂಥ ಅವ್ರ ಮನೆ, ಆ ಮನೆಯನ್ನೇ ಬಿಟ್ಟರು. ಆ ಮನೆಯ ನಿಜವಾದ ಒಡೆಯವರು ಒಂದು ಬಂದೂಕನ್ನು ಹಿಡಿದು ಕುರ್ಚಿ ಮೇಲೆ ಹೀಗೆ ಕೂತ್ಕೊಂಡು ಯಾರು ಅದು ನೋಡ್ತೇನೆ ನಾನು ಅಂತ ಅವರು ಹೀಗೆ ಕುಳಿತದೊಂದೇ ತಕ್ಷಣ ಗೊತ್ತು ನಮಗೆ. ನಾವು ನೋಡ್ತಿದ್ದಾಗೆ ಕಲ್ಲುಗಳು ಬಂದು ಗ್ಲಾಸಿಗೆ ಬೀಳುದು, ಕಿಟಕಿಗೆ ಬಡ ಬಡ ಅಂತೇಳಿ ಬೀಳುದು. ಈಗ ನೀವು ನಮ್ಮ ಊರಿನಲ್ಲಿ ಕೇಳಿದರೆ ಎಲ್ರಿಗೂ ಗೊತ್ತಾಗ್ತದೆ ಆ ವಿಷಯ, ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ ಅದು. ಎಸ್, ಇದೀಗ ಈ ಮನೆಯ ಒಡೆಯ ಇದ್ದಾರೆ ಉಮೇಶ್ ಅವರು. ಏನು ಸರ್ ಈಗ ಈ ಮನೆಯಲ್ಲಿ ನೀವು ವಾಸ ಇರಲಿಕ್ಕೆ ಶುರುವಾಗಿ ಎಷ್ಟು ವರ್ಷ ಆಯಿತು? ಒಂದು 18 ವರ್ಷ ಆಯಿತು. 15 ವರ್ಷ ಆಯಿತು. 18 ವರ್ಷ ಆಯಿತು. 15 ವರ್ಷದಲ್ಲಿ ಇಂಥ ಅನುಭವ ಯಾವಾಗದ್ದು? ಇದು 3 ತಿಂಗಳಿಂದ ಅನುಭವ ಆದದ್ದು. ಫಸ್ಟಿಗೆ ಮನೆಗೆ ಒಳಗೆ ಹೋಗುವಾಗ ಪಾತ್ರೆ ಎಲ್ಲ ಬಿಸಾಡ್ತಿತ್ತು. ಹಾಗೆ ನಾವು ಅದು ಲೆಕ್ಕದೆ ಎಂತ ಬಿಸಾಡ್ದು ಅಂತ ನಾನು ಸುಮ್ಮನೆ ಇದ್ದೆ. ಆ ನಂತರ ಇವಳಿಗೆ ಬೆಂಕಿ ಇತ್ತು. ಇವಳಿಗೆ ಬೆಂಕಿ ಇತ್ತು ಅಷ್ಟೇ. ನನಗೆ ಫೋನ್ ಮಾಡಿದ್ವಿ, ಕರೆದರು. ನಾನು ಬಂದೊಳಗೆ ಬಟ್ಟೆ ಒತ್ತಿ ಬಟ್ಟೆ ನಾಲ್ಕು ಇಟ್ಟಿದ್ರು ನೋಡಲಿಕ್ಕೆ. ಆ ನಂತರ ನಾನು ಬೇರೆ ಕೊಟ್ಟಿಗೆ ಕೇಳಲಿಕ್ಕೆ ಹೋದೆ. ಅದು ಕುಳ್ಳೆ, ಅದರಿಂದ ದೈವ ಉಂಟು, ಅದು ನೀವು ಮಾಡಿಬಿಟ್ಟದು, ಅದನ್ನು ನೀವು ಮನೆಯಲ್ಲಿ ಇರಬಾರ್ದು ಅಂತ ಹಾಗೆ ಹೇಳಿದ್ರು. ಅದಕ್ಕೆ ಕೆಲವು ಇದಕ್ಕೆ ಹೋಗಿದೆ. ಆದರೆ ಈಗ ಏನಾಗಿದೆ ಅಂದರೆ ದಿವಸ ಹೋಗಿ ಇವಳಿಗೆ ಕುತ್ತಿಗಿಡುವುದು ಮತ್ತು ಕಾಲು ಎಳುವುದು, ಬೆಂಕಿ ಹಚ್ಚುವುದು, ಇದೇ ಇರುವುದು. ದಿವಸಕ್ಕೆ 2 ಬಟ್ಟೆ ಕರೆಕ್ಟ್ ಇದಾಗುತ್ತದೆ ಬೆಂಕಿಯಲ್ಲಿ. ನನ್ನ ಬೈಕಿಗೆ 3 ತಿಂಗಳಿಂದ ಒಂದು ಪ್ರಸಾದ ಇಡುವುದು. ಯಾರು ಇಡುವುದು ಅಂತ ಗೊತ್ತಿಲ್ಲ. ಪ್ರಸಾದ ಇಟ್ಟು ಪ್ರಸಾದ ಗಾಡಿಯಿಂದ ಬರುವಾಗ ಅಲ್ಲಿ ಬೆಂಕಿ ಇಡುವುದು, ಬೆಂಕಿ ಬರೋದು ಡೈಲಿ. ಒಂದು 3 ತಿಂಗಳಿಂದ ಯಾರು ಇಡುವುದು ಅಂತ ಗೊತ್ತಾಗೋದಿಲ್ಲ. ಲೆಟರೆಲ್ಲ ಬರೆದಿದ್ದಾನೆ. ಏನು ಅಂತ ಎಂಥದ್ದು ಯಾರು ಎಂತೆಂತೆಲ್ಲ ಒಟ್ರಾಸಿ ಬರೆದೆಲ್ಲ ಇಟ್ಟಿದ್ದಾನೆ ಲೆಟರ್. ಹಾಂ, ನಿಮಗೆ ಯಾರಾದ್ರದ್ದು ಮೇಲೆ ಅನುಮಾನ ಇದೆ? ನನಗೆ ಯಾರಂತ ನಾವು ಯಾರಂತ ಹೇಳುವುದು ಸರ್, ಯಾರು ಇರ್ತಾರೆ ಯಾರು ಅಂತ ಗೊತ್ತಿಲ್ಲ. ಯಾಕೆ ನಿಮ್ಮ ಮೇಲೆ ಸಿಟ್ಟು ಆದರೂ ಯಾರಿಗಾದರೂ ಯಾಕೆ? ಯಾರಿಗೆ ಸಿಟ್ಟು ಅಂತ ನನಗೆ ಗೊತ್ತಾಗೋದಿಲ್ಲ. ಇದು ನಿಮ್ಮದೇ ಜಾಗ? ಇದು ನಮ್ಮದೇ ಜಾಗ. ಎಷ್ಟು ಜಾಗ ಇದೆ? ಇದೆಲ್ಲ 5 ಸೆನ್ಸ್ ಇರುವುದು. 5 ಸೆನ್ಸ್. ಮನೆ ಕಟ್ಟಿ ಎಷ್ಟು ವರ್ಷ ಆಯಿತು? 17 ವರ್ಷ ಆಯಿತು. 17 ವರ್ಷ. 17 ವರ್ಷದಲ್ಲಿ ಇಂಥ ಸಮಸ್ಯೆ ಬರಲಿಲ್ಲ. ಎಂತ ಮಾಡ್ತಿರೋದು? ನಾನು ಸೆಂಟ್ರಿಂಗ್ಗೆ ಕೆಲಸ ಹೋಗೋದು. ಸೆಂಟ್ರಿಂಗ್? ಹೌದು. ಓಕೆ. ಈಗ ಪ್ರೇತ ಇದೆ ಅಂತ ಅದೊಂದು ಫೋಟೋ ಕೂಡ ಇದೆ ನಿಮ್ಮ ಹುಡುಗಿಯ ಮೊಬೈಲಲ್ಲಿ. ಅದನ್ನು ತೆಗೆದವ್ರು ಯಾರು? ಇವಲ್ಲಿ ತೆಗೆದದ್ದು. ಓಕೆ ಅಮ್ಮ, ಆ ಫೋಟೋ ಉಂಟಲ್ಲ ಈಗ ನಮಗೆ ತೋರಿಸಿರುವಂಥದ್ದು, ಆ ಫೋಟೋವನ್ನು ತೆಗೆದದ್ದು ಯಾವ ಸಂದರ್ಭದಲ್ಲಿ, ಹೇಗೆ, ಯಾವ ಮೂಮೆಂಟಲ್ಲಿ ತೆಗೆದದ್ದು? ಅದು ನಾನು ಬರಿತಿದ್ದಲ್ಲಿ ಇದು ಟೇಬಲ್ ಮೇಲೆ ಕೂತ್ಕೊಂಡು ಬರಿತಿದ್ದೆ. NMMS ಪರೀಕ್ಷೆ ಇತ್ತು. ಅದು ಸೌಂಡ್ ಮಾಡ್ತು ಕೆಳಗಿಂದ. ಅದಕ್ಕೆ ಹಿಂಕಿ ನೋಡಿದೆ, ಅದು ಬಿಳಿ ಬಿಳಿ ಕಾಣ್ತು. ಅಕ್ಕ ಅಂತ ಹೇಳಿದೆ, ಅಕ್ಕಲ್ಲಿ ನೋಡಿ ಎಂತನ ಕಾಣಿಸ್ತಿದೆ, ಭಯ ಆಗ್ತಿದೆ ಅಂತ. ಅಕ್ಕನ ಕೈಯಲ್ಲಿ ಯೂಟ್ಯೂಬ್ ನೋಡ್ತಿದ್ಲು. ಅದಕ್ಕೆ ಮೊಬೈಲಲ್ಲಿ ಫೋಟೋ ತೆಗಿ ಅಂತ ಹೇಳಿದೆ. ಅವಳಿಗೆ ಭಯ ಆಯ್ತು ಅಂತ ನಾನು ತೆಗೆದಾಗ ಬಂತು. ಫಸ್ಟಿಗೆ ಕಾಣ್ತಿರ್ಲಿಲ್ಲ, ಆಮೇಲೆ ಝೂಮ್ ಮಾಡಿ ನೋಡಿದಾಗ ಬಂತು ಫೋಟೋ. ಈಗ ಎಷ್ಟು ಭಯ ಆಗ್ತದಮ್ಮ? ತುಂಬ ಭಯ ಆಗ್ತದೆ. ಈಗ ನೀವು ಯಾರಾದರೂ ನೀವು ಮನೆಯಲ್ಲಿ ಇರದೇ ಇದ್ದರೆ ಇವರೆಲ್ಲ ಹೇಗಿರ್ತಾರೆ? ಅವರು ಅಲ್ಲಿಗೆ ಹೋಗ್ತಾರೆ, ಮೇಲೆ ಮನೆಗೆ. ಆ ನಂತರ ಇಲ್ಲಿ ನನಗೆ ಫೋನ್ ಮಾಡ್ತಾರೆ. ಇವರು ಇಲ್ಲದಿದ್ದರೆ ಏನು ತೊಂದರೆ ಇಲ್ಲ, ಮನೆಯಲ್ಲಿ ಇಲ್ಲದಿದ್ದರೆ. ಒಳಗೆ ಬಂದರೆ ಬೆಂಕಿ ಇಡುದು. ಇಲ್ಲಿಂದ ಹೊರಗಿಂದ ಬಟ್ಟೆ ಕೊಂಡೋಗಿ ಒಳಗೆ ಹಾಕೋದು, ಅಲ್ಲಿ ಬೆಂಕಿ ಇಡುವುದು ಅಷ್ಟೇ ಅದೇ ಕೆಲಸ. ಮತ್ತು ಅದು ಸಿಕ್ಕಲಿ, ಬಟ್ಟೆಯನ್ನು ಸಿಕ್ಕಲಿಲ್ಲದ್ರೆ ಪಾತ್ರೆಯಲ್ಲಿದ್ದರೆ ಬಿಸಾಡೋದು. ಹಾಂ, ಪಾತ್ರೆ ಬಿಸಾಡ. ಹಾಂ, ಪಾತ್ರೆ ಬಿಸಾಡೋದು. ಅಮ್ಮ, ಎಂತೆಲ್ಲ ಮಾಡಿದೆ ನಿಮಗೆ? ತುಂಬ ತೊಂದರೆ ಕೊಡ್ತಾ ಇದೆ ಅಂತ ಇವರು ಹೇಳ್ತಾ ಇದ್ದಾರೆ. ನಿಮ್ಮ ಹೆಸರು ಎಂತ? ವಿನೋದ. ಎಂತೆಲ್ಲ ಸಮಸ್ಯೆ ಆಗಿದೆ? ಅದು ಪ್ರಸಾದ ಸಿಕ್ಕಿದ ನಂತರ ನಮ್ಮ KB ಬಂಗಾರ ಇಲ್ಲ, 1 ಪವನ್ ಬಂಗಾರ ಇಲ್ಲ. ಅದು ಎಲ್ಲಿ ಉಂಟಂತ ಗೊತ್ತಿಲ್ಲ. ಅಂದರೆ ಹೇಗೆ, ಎಲ್ಲಿತ್ತು ಅದು? ಗೋಡ್ರೇಜಲ್ಲಿ ಇಟ್ಟಿದ್ದಾನೆ, ಅದು ಕಾಣುವುದಿಲ್ಲ ಎಲ್ಲಿ ಅಂತ. ಮತ್ತೇನಿಲ್ಲ. ಈಗ ನಿಮಗೆ ಏನಾದರೂ ಕಂಡಿದೆಯಾ? ಕುತ್ತಿಗೆಯಲ್ಲಿ ಕುತ್ತಿಗೆ ಹಿಡಿದಿದೆ. ಮಲಗಲಿಕ್ಕೆ ಬಿಡುವುದಿಲ್ಲ. ಮಲಗಲಿಕ್ಕೆ ಏನು ಮಾಡ್ತದೆ? ಕುತ್ತಿಗೆಯಲ್ಲಿ. ನಿಮ್ಮ ಕಾಲೆಲ್ಲ ಎಳೆದಿದ್ದಾರೆ ಅಂತ ಹೇಳ್ತಾ? ಹೌದೌದು. ಯಾವ ಟೈಮಲ್ಲಿ? ಮಲಗುವಾಗ ಕಾಲಲ್ಲಿ ಹೊಡೆಯುದು. ಈಗ ಇದು ರಾತ್ರಿ ಮಾತ್ರವೋ ಅಥವಾ ಹಗಲೊತ್ತಿನಲ್ಲಿ ಇಂಥ ಸಮಸ್ಯೆ ಇದೆಯಾ? ಹಗಲು ಹೊತ್ತಿನಲ್ಲಿ ಇಲ್ಲ, 5 ಗಂಟೆ ತನಕ ಏನೂ ಇಲ್ಲ ಮನೆಯೊಳಗೆ.
ಮನೆಗೆ ಹೋಗಲಿಕ್ಕೆ ಬಿಡುವುದಿಲ್ಲ. ಸಂಜೆ ಆದ ನಂತರ ಒಳಗೆ ಹೋಗಲಿಕ್ಕೆ ಬಿಡುವುದಿಲ್ಲ, ದೂಡ್ತದೆ. ನಮ್ಮನ್ನು ಒಳಗೆ ಹೋಗಲಿಕ್ಕೆ ಬಿಡುವುದಿಲ್ಲ, ಅವರು ಬರದ ದೂಡುತ್ತದೆ, ಹಿಂದೆವೇ ನೋಡ್ತದೆ. ಈಗ ನೀವು ಈಗ ಒಳಗೋದ್ರೆ ಈಗ ಇದ್ದಾರಲ್ಲ, ಜನ ಇದ್ದಾರಲ್ಲ, ಏನು ಮಾಡಲ್ಲ. ಅವ್ರು ಹೆಂಗಸರಿದ್ದರೆ ಮಾತ್ರ. ಎಷ್ಟು ಭಯ ಆಗುತ್ತಮ್ಮ? ತುಂಬ ಭಯ ಆಗ್ತದೆ. ನೀವು ಹೇಳಿ, ನೀವು ನಿಮ್ಮ ಕ್ಯಾಮ್ರಾದಲ್ಲಿ ಒಂದಷ್ಟು ವೀಡಿಯೋಸ್ ಮಾಡಿದ್ದೀರಿ, ಒಂದಷ್ಟು ಫೋಟೋ ತೆಗ್ದಿರಿ. ಆ ಮೊನ್ನೆ ಆ ಘಟನೆ ಅವ್ರು ಏನು ಹೇಳಿದ್ರು ಅದನ್ನು ಅವತ್ತೇನಾಯಿತು? ಯಾವಾಗ ಅವಳು ಫೋಟೋ ತೆಗೆದವ್ರು ಅವಳು ಫೋಟೋ ತೆಗೆದು ನನ್ನ ಕರೆದು, ಅದಕ್ಕೆ ನಾನು ಹೇಳಿದೆ ನನಗೆ ನೋಡಲಿಕ್ಕೆ ಭಯ ಆಗ್ತದೆ ಅಂತ. ಅವಳೇ ತೆಗೆದ್ಲು. ಮತ್ತೆ ಅವಳು ತೆಗೆಯುವಾಗ ಕ್ಲಿಯರಾಗಿ ಕಾಣಲಿಲ್ಲ, ಮತ್ತು ಬ್ರೈಟ್ನೆಸ್ ಇಡುವಾಗ ಕಾಣಿತ್ತು. ಬ್ರೈಟ್ನೆಸ್ ಇಟ್ಟ ನಂತರ ಗೊತ್ತಾಯ್ತು. ಅದನ್ನು ನೋಡಿದ ನಿಮಗೇನು ಅನಿಸು? ತುಂಬ ಭಯ ಆಯಿತು. ಅದು ನಾನು ಸರಿಕಟ್ಟಾಗಿ ನೋಡಿಲ್ಲ. ಹಾಂ, ನಾನು ಅವಳ ಹತ್ರ ಕೊಟ್ಟೆ ಮತ್ತೆ ಮೊಬೈಲ್. ಓಕೆ. ಈಗ ಎಲ್ಲರೂ ಇಷ್ಟು ಜನ ಬಂದು ಸೇರಿದ್ದಾರೆ ಇಲ್ಲಿ, ಇದಕ್ಕೀಗ ಪರಿಹಾರ ಏನು ಸರ್? ಅದೇ ಏನು ಮಾಡೋದು ಗೊತ್ತಾಗೋದಿಲ್ಲ ಸರ್. ಏನಂತೆ ಅದನ್ನು ಏನು ಮಾಡುವುದು, ಹೇಗೆ ಅದನ್ನು ಕಲಿಸುವುದು, ಒಂದು ತಲೆಗೆ ಹೋಗುದಿಲ್ಲ. 3 ತಿಂಗಳಿಂದ ನಾನು ಖರ್ಚು ಮಾಡಿದೇ ಬಂತು. ಎಲ್ಲ ಬಲ್ಮೆದಾರಿಯಲ್ಲಿಗೆ ಹೋಗಿ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಎಲ್ಲ ಮಾಡಿದಾಯಿತು. ಮತ್ತು ಎಂತ ಮಾಡೋದು ನಿಮಗೆ? ಏನು ಮಾಡೋದು ನನಗೆ ಸಾಧ್ಯ ಇಲ್ಲ. ನನ್ನ ಹತ್ರ ಹಣ ಸಹ ಇಲ್ಲ. ಇದಕ್ಕೆ ಖರ್ಚು ಮಾಡಿಯೇ ಹೋಯ್ತು, 1 ಲಕ್ಷ ಮಟ್ಟ ಖರ್ಚು ಮಾಡಿ ಹೋಯ್ತು. ಏನು ಮಾಡೋದು ಅಂತ ನಮ್ಮ ದೋಸೆಯವರ ಹತ್ರ ಹೇಳಿ ಎಲ್ಲರೂ ನಿನ್ನೆಯಿಂದ ಬರಲಿಕ್ಕೆ ಶುರು ಮಾಡಿದ್ರು. ಈ ಕೊಲ್ಪದ ಮೇಲೆ ಅಲ್ಲಿ ಪಲ್ಲಾಂಜ ಅವರು ಎಲ್ಲ ನನ್ನ ಕೈ ಬಿಡಲಿಲ್ಲ. ಅವರು ಏನು ಮಾಡುವುದು ನನಗೆ ತಲೆ ಬಿಸಿ ಆಗ್ತದೆ. ಏನು ಮಾಡುವುದು ನಾನು ಈಗ 3 ತಿಂಗಳ ಹಿಂದೆ ಸ್ಟಾರ್ಟ್ ಆಯಿತು ಅಂತ ಹೇಳಿದರೆ, ಫಸ್ಟ್ ಇಲ್ಲಿ ಹೀಗೆ ಒಂದು ಸಮಸ್ಯೆ ಉಂಟು ಅಂತ ಗೊತ್ತಾದ್ದು ಹೇಗೆ? ಅದು ಬೈಕಲ್ಲಿ ಪ್ರಸಾದ ಇತ್ತು. ಅದು ಫಸ್ಟಿಗೆ ಕಿಸೆಯಲ್ಲಿತ್ತು. ಕಿಸೆಯಲ್ಲಿಗೆ ಇವೆಲ್ಲ ಹೇಳಿದ್ರು ಪ್ಯಾಂಟ್ ಹೊಗೆ ಹೇಳಿದ್ರು, ಇದು ಪ್ರಸಾದ ಎಲ್ಲಿಂದ ಅಂತ, ಎಲ್ಲಿ ದೇವಸ್ಥಾನ ಹೋಗಿದ್ದೀರಾ ಅಂತ. ನಾನು ಎಲ್ಲಿ ಹೋಗಲಿಲ್ಲ ಮಾರಾಯ ಅಂತ ಹೇಳಿದೆ. ಬರುವ ದಿವಸ ಬರುವಾಗ ಸಹ ಪ್ರಸಾದ ಇತ್ತು. ನಿನ್ನೆ ಸಹ ನೀವು ಹೋಗಲಿಲ್ಲ, ಇದು ಪ್ರಸಾದ ಎಲ್ಲಿ ಅಂತ ಕೇಳಿದ್ರು. 7 ದಿವಸದಲ್ಲಿ ನನ್ನ ಕಿಸೆಯಲ್ಲಿ ಪ್ರಸಾದ ಇತ್ತು. ಪ್ರಸಾದ ಇಟ್ಟ ಮೇಲೆ ನಾನು ಏನು ಮಾಡಿದೆ, ಲುಂಗಿ ಕಟ್ಟು ಹೋದೆ. ಆಗ ನಾನು ಕಿಸೆಯಲ್ಲಿ ಪ್ರಸಾದ ಬಿಡಲಿಲ್ಲ. ಈ ಗಾಡಿ ನೋಡಿ, ಇದು ಗಾಡಿ ಕರೆಕ್ಟ್ ಗೊತ್ತಾದೆ, ಅದೇ ಒಂದು ಗಾಡಿ ಇರೋದು. ಆ ಗಾಡಿಯಲ್ಲಿ ಈ ಪ್ರಸಾದ ಇಟ್ಟರು, ಇದು ತಗ್ಗಾಡು ಮತ್ತು ಪ್ರಸಾದ. ಈಗ 7 ದಿವಸ ನೀವು ಎಲ್ಲಿ ಹೋಗಿದ್ರಿ? ನಾನು ಈಗ ಮರಂತಾರಿಗೆ ಎಲ್ಲಿಯಾದರೂ ಹೋಗ್ತೇನೆ, ಅಲ್ಲಿ ಕೆಲಸಕ್ಕೆಲ್ಲ ಹೋಗುವಾಗ. ಯಾರು ಟಚ್ ಮಾಡುವಂಥದ್ದು ಹೀಗೆಲ್ಲ ಮಾಡೋದು ಅದು ಗೊತ್ತಾಗೋದಿಲ್ಲ. ಆ ಪ್ರಸಾದ ಇರುವಾಗ ಅವರ ಕೈಯಲ್ಲಿ ನನಗೆ ಏನು ಗೊತ್ತಾಗೋದಿಲ್ಲ. ನಾನು ಸೈಲೆಂಟಾಗಿ ಇರ್ತೇನೆ, ಏನು ಗೊತ್ತಾಗೋದು. ಅದು ಇರುವುದು ಕಿಸೆಗೆ ಕೈ ಹಾಕೋದು ಏನು ಗೊತ್ತಾಗೋದಿಲ್ಲ. ಅದಾದ ನಂತರ ಈಗ ನೀವು ಲುಂಗಿ ಉಟ್ಟ ನಂತರ ಬೈಕಲ್ಲಿ ಇರ್ತಾರೆ? ಬೈಕಲ್ಲಿ ಇರುವುದು. ಇದು ಆಗ್ಲಿಕ್ಕೆ ಸ್ಟಾರ್ಟ್ ಆಗಿ ಎಷ್ಟು ಸಮಯ ಆಯಿತು? ಇದು ಆಗಿ ಈಗ ಸಹ ಪ್ರಸಾದ ಬರ್ತದೆ. ನಿನ್ನೆ ಸಿತ್ತು. ನಿನ್ನೆ ನೀವೆಲ್ಲ ಹೋಗಿದ್ರಿ? ನಾನು ಮೊದಲಿಗೆ ಗಾಡಿ ಇಡ್ಲಿಕ್ಕೆ ಹೋದೆ. ಓಕೆ. ನಾನು ಚಾ ಕುಡ್ಲಿಕ್ಕೆ ಹೋದೆ. ಬರುವಾಗ ನಾನು ಸೈಡಲ್ಲಿ ನೋಡಿದೆ, ಎಲ್ಲ ಪ್ರಸಾದ ಇರ್ತದಲ್ಲ, ನೋಡುವಾಗ ಒಂದು ಎಲ್ಲಿ ಸಣ್ಣ ಕಟ್ಟುಂಟು. ನೀವು ತುಂಬ ಕಡೆ ಪ್ರಶ್ನೆ ಕೇಳಿದ್ರಿ ಅಂತ. ಪ್ರಶ್ನೆ ಕೇಳಿದಾಗ ಏನು ಹೇಳಿದರು? ಅದೇ ಕುಲೆ ಮತ್ತೊಂದು ದೈವ ಉಂಟು, ಅದನ್ನು ನಿಮಗೆ ಮಾಟ ಮಾಡಿ ಇದು ಹಾಕಿದ್ದು, ಮನೆಯಲ್ಲಿ ಇರಬಾರ್ದು, ಓಡಿ ಹೋಗಬೇಕು ಅಂತ ಇಟ್ಟದ್ದು ಅದಕ್ಕೆ. ಹಾಂ, ಮಾಟ ಮಾಡಿದ. ಹೌದೌದು. ಮನೆಯಲ್ಲಿ ಫಸ್ಟ್ ತೊಂದರೆ ಸ್ಟಾರ್ಟ್ ಆದ್ದು ಯಾವಾಗ? ಇವರಿಗೆ ಎಂತಾಯ್ತು ಮನೆಯಲ್ಲಿ ಫಸ್ಟ್ ತೊಂದರೆ ಹೇಗೆ ಸ್ಟಾರ್ಟ್ ಆಯಿತು? ಈಗ ಕುತ್ತಿಗೆ ಇಡುವಾಗ ಬೋಂತಿ ಬರ್ತಾ ಇತ್ತು, ಬಂದಾಗೆ ಆಗುದು, ಮತ್ತೆ ಉಸಿರು ಕಟ್ಟಾಗೆ ಆಗುದು, ಯಾರಿಗೆ ಹಿಡ್ದಾಗೆ ಆಗುದು. ಅದಕ್ಕೆ ನಾನು ಅಪ್ಪನ ಹತ್ರ ಹೇಳ್ತಿದ್ದೆ. ಅದಕ್ಕೆ ಅಪ್ಪ ಎಲ್ಲಿಗೋ ಕಿನ್ನಿಕೊಲಿ ಅಂತ ಹೇಳಿದ್ರು, ಅಲ್ಲಿಗೆ ಕರ್ಕೊಂಡು ಹೋದ್ರು. ಅದಕ್ಕೆ ಅವ್ರು ಹೇಳಿದ್ದು, ಯಾರು ನಿಮ್ಮ ಗಾಡಿಗೆ ಭಸ್ಮ ಎಲ್ಲ ಇಡ್ತಿದ್ದಾರೆ ಅಂತ. ಹಾಗೆ ಒಂದು ಸಲ ಇದು ಅವರ ಹತ್ರ ಕೇಳಲಿಕ್ಕೆ ಹೇಳಿದಾಗ, ಎಂಥ ಒಂದು ದೈವ ಮನೆಯೊಳಗೆ ಸೇರಿದೆ, ಅದನ್ನೀಗ ಹೊರಗೆ ಕಳಿಸ್ಬೇಕಂತ ಹೇಳಿದರು. ನಮ್ಮ ಅಜ್ಜಿ ಮನೆಯಲ್ಲಿರುವ ದೈವ ಈಗ ಹೊರಗೆ ಉಂಟಂತೆ, ಒಳಗೆ ಒಂದು ಯಾವುದೋ ಭಸ್ಮ ಇಟ್ಟದ್ದು ದೈವ ಒಳಗೆ ಉಂಟಂತ ಹೇಳ್ತಿದ್ರು. ಅದನ್ನೀಗ ಹೊರಗೆ ಕಡಿಬೇಕಂತ. ಅದು ಎಂಥ ತೊಂದರೆ ಅದರಿಂದ ಕೊಡೋದಂತೆ ನಮಗೆ. ಓಕೆ. ಈಗ ನೀವು ಅಮ್ಮ ಮತ್ತು ಅಪ್ಪ ಇಲ್ಲದಿದ್ದಾಗ ಮನೆಯೊಳಗೆ ಹೋಗ್ತೀರಾ? ಹಾಂ, ನಾನು ಹೋಗ್ತೇನೆ. ಆದರೆ ನಾನು ಹೋದಾಗ ಆಚೆ ಈಚೆ ಯಾರ ಬಂದಾಗೆ ಆಗ್ತದೆ ಅಷ್ಟೇ. ನಾನು ಜಾಸ್ತಿ ಇರುವುದಿಲ್ಲ ಮನೆಯಲ್ಲಿ, ಕೆಲಸಕ್ಕೆ ಹೋಗ್ತೇನೆ. ನೀವೆಂತ ಮಾಡೋದು? ಇದು ಶಾಪಲ್ಲಿ ಇರೋದು, ಡ್ರೆಸ್ ಮಣಂತಿಯಾರು. ಏನು ಹೆಸರು ನಿಮ್ಮದು? ನಿಖಿತಾ. ನಿಮ್ದೇನು ಹೆಸರು? ರಕ್ಷಿತಾ. ಯಾವ ಕ್ಲಾಸ್ ನೀವು? 8ನೇ. ಓಕೆ. ನಿಮ್ಮ ಓದಿಗೆ ಎಷ್ಟು ತೊಂದರೆ ಆಗ್ತದೆ ಇದರಿಂದ? ಓದಿಗೆ ಎಂತ ತೊಂದರೆ ಎಂತ ಆಗುದಿಲ್ಲ. ಓದುವಾಗ ನಿಮಗೆ ಏನು ಮಾಡೋದಿಲ್ಲ? ಓದುವಾಗ ಎಂತ ತೊಂದರೆ ಆಗುದಿಲ್ಲ. ಕಣ್ಣಿಗೆ ಕಾಣಿಸುದು
ನನಗೆ ಸಹ ತುಂಬ ಸಲ ಮಲಗುವಾಗ ಕಾಣಿಸಿದೆ ಕಣ್ಣಿಗೆ. ನಿದ್ದೆ ಬರ್ತದಮ್ಮ ಮಲಗುವಾಗ ಕಾಣಿಸಿದ್ರೆ? ಇಲ್ಲ, ನಾನು ಅಪ್ಪನನ್ನು ಕರಿತೇನೆ ಮತ್ತೆ ಕಿರ್ಚಿದ್ದೇನೆ ಭಯ ಆದಾಗ. ಈಗ ಕಣ್ಣಿಗೆ ಕಾಣಿಸಿದೆ ಒಂದ್ಸಲ, ಅದಾದ ನಂತರ ಅದು ನೆಕ್ಸ್ಟ್ ಡೇ ಎಲ್ಲ ನಿಮಗೆ ಭಯ ಆಗಲ್ವಾ ಅಂತ ಕೇಳಿದೆ. ಅವರು ಎಂತ ಪ್ರಸಾದ ಎಲ್ಲ ಹಾಕಿದ್ರೆ ಅಂತ ಆಗುದಿಲ್ಲ. ಪ್ರಸಾದ ಎಲ್ಲ ಹಾಕಿದ್ರೆ ಎಂತ ಆಗುದಿಲ್ಲ. ಮತ್ತೆ ತಲೆ ದಿಂಬಿನ ಮೇಲೆ ಇದು ಎಂತವ ಮಣ್ಣಿತ್ತು ಎಂತವ ತಂದು ಇಡ್ತಾರೆ. ಅದು ದೈವದ ಅಲ್ಲಿದ್ದು ನಮ್ಮದು ನೌಂಡದು ಅಲ್ಲಿದ್ದ ಮಣ್ಣು ಇದ್ಕಂಥದ್ದು ಅವ್ರ ತಲೆ ಮೇಲೆ ಇಡ್ತೇನೆ. ಹಲವರು ಈ ನಮಗೆ ನೆನಪು ಆಗಲಿಲ್ಲದ್ರೆ ಅವಳಿಗೆ ಇದಾಗ್ತದೆ, ಸೇಕಾಗ್ತದೆ, ಕಿರ್ಚಾಲು. ಹಾಗೆ ನಾನು ಹೇಳ್ತೇನೆ, ಆ ನೆನಪಾಗ ಆ ಪ್ರಸಾದನ ಇಡುವಾಗ ಅವಳು ಮಲಗ್ತಾಳೆ. ಇಲ್ಲಿ ತೊಂದರೆ ತುಂಬ ಉಂಟು ಇದರಲ್ಲಿ. ಈಗ ಇದನ್ನು ಉಚ್ಚಾಟನೆ ಮಾಡಬೇಕು ಅಥವಾ ಏನಾದರೂ ಸರಿ ಮಾಡಬೇಕು ಅಂತಂದಾಗ ಎಷ್ಟು ಖರ್ಚು ಬೀಳ್ಬೋದು? ಒಂದು ಕಮ್ಮಿ ಅಲ್ಲಿ ಒಂದು 60-70 ಸಾವಿರ ಬೇಕೆ. ನಿಮಗೆ ಸಾಧ್ಯ? ನನಗೆ ಸಾಧ್ಯ ಇಲ್ಲ, ನಾನು ಕಷ್ಟದಲ್ಲಿ, ನನಗೆ ಇವರಿಗೆ ಸಾಕೋದೇ ಕಷ್ಟ ಆಗಿದೆ. ಒಬ್ಬನೇ ಎಲ್ಲ ಮಾಡಬೇಕು, ಏನು ಸಾಧ್ಯ ಇಲ್ಲ. ಇದರಲ್ಲಿ ನಾನು ಸೋತು ಹೋಗಿದ್ದೀನಿ. ಇದ್ದ ಹಣ ಎಲ್ಲ ಇದಕ್ಕೆ ಹಾಕಿದ್ದಾಯಿತು, ಬಲ್ಮೆಗೆ ಹಾಕಿ ಆಯಿತು, ಇದನ್ನೊಂದು ಹೊರಗೆ ಹಾಕಲಿಕ್ಕೆ. ಈಗ ಎಷ್ಟು ದಿನ ಆಯಿತು ನಿದ್ದೆ ಇಲ್ಲದ ರಾತ್ರಿ? ರಾತ್ರಿ ಇಲ್ಲದೆ 3 ತಿಂಗಳಿಂದ ನಿದ್ದೆನೇ ಇಲ್ಲ ನಮಗೆ. ಓಕೆ, ಯಾರಿಗಾದರೂ ಇದನ್ನು ದೂರು ಕೊಟ್ಟಂಥದ್ದು? ದೂರು ನಿರಕರವರೆಲ್ಲ ಗೊತ್ತುಂಟು. ಮತ್ತು ನಮ್ಮ ದೋಸೆಯವರ ಹತ್ರ ಮರಂತರ ಹತ್ರ ಎಲ್ಲ ಹೇಳ್ತೇನೆ, ಈಗ ನಿಮಗೆ ಬಿಡುವುದಿಲ್ಲ ಸಿಟ್ಟರೆ ನಿಮ್ಮನ್ನು ನಾವು ನೋಡ್ತೇವೆ ಎಲ್ಲ ಇದು ಮಾಡಿದ್ದಾರೆ. ನನಗೆ ಕಾಲಿಗೆ ಒಂದು 5 ಲಕ್ಷ ರೂಪಾಯಿ ಖರ್ಚದು ಎಲ್ಲ ಅದು ನಮ್ಮ ಜನರೇ ಕೊಟ್ಟದ್ದು. ನನಗೆ ಎಲ್ಲ ಸ್ಕಿಡ್ ಆಗಿ ಗಾಡಿ ಎಲ್ಬು ಕಟ್ಟಾಗಿದೆ, ಎಲ್ಲ ಖರ್ಚು ಮಾಡಿದ್ದು ಅವರೇ. ಇವತ್ತಿಷ್ಟು ಜನ ಸೇರಿದ್ದಾರೆ ನಿಮ್ಮ ಸಪೋರ್ಟಿಗೆ? ಹೌದು. ಏನು ಹೇಳ್ತೀನಿ, ಅದು ನನ್ನ ಪುಣ್ಯ ಅಂತ ಹೇಳಬೇಕು. ಎಲ್ಲ ಊರಿನವರು ಬಂದಿದ್ದಾರೆ, ನನ್ನನ್ನು ಅಷ್ಟು ಪ್ರೀತಿ ಮಾಡ್ತಾರೆ ಎಲ್ಲರೂ. ನಾನು ಯಾರು ಬೇಡ ಅಂತ ಆಗಲಿಲ್ಲ, ಎಲ್ಲರಿಗೂ ನಾನು ಬೇಕು. ಈ ಕಷ್ಟದಲ್ಲಿ ನಾನು ಏನಿದ್ದರೆ ಅವ್ರ ಹತ್ರ ಹೇಳ್ತೇನೆ ನಾನು ಹೀಗೆ ಅಂತ. ಈಗ ನಿಮಗೆ ಶಾಲೆಯಲ್ಲಿ ಓದುವಾಗಮ್ಮ ಇಂಥದ್ದು ಸ್ಟೋರಿ ನಿಮ್ಮ ಫ್ರೆಂಡ್ಸ್ ಹತ್ರ ಅಥವಾ ಶಾಲೆಯಲ್ಲಿ ಟೀಚರ್ ಹತ್ರ ಹೇಳಿದ್ದೀರಾ? ಫ್ರೆಂಡ್ಸ್ ಹತ್ರ ಹೇಳಿದ್ದೀನಿ, ಭಯ ಆದಾಗೆಲ್ಲ ಹೇಳ್ತೀನಿ, ಹೀಗೆ ಘಟನೆ ಎಲ್ಲ ಆಯಿತು ಮನೇಲಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಜೊತೆ. ಅವ್ರು ಹೇಳ್ತಾರೆ ಏನಾಗೋದಿಲ್ಲ, ನೀನು ಭಯ ಪಡಬೇಡ ಅಂತ ಹೇಳ್ತಾರೆ, ಅಷ್ಟೇ. ಡಿಸ್ಟರ್ಬ್ ಆಗ್ತಿಲ್ವಾ ನಿಮಗೆ? ಆಗ್ತದೆ, ಶಾಲೆಯಲ್ಲಿ ಕೂಗ್ತೀನಿ ಒಂದೊಂದು ಸಲ ನೆನಪಾದಾಗ. ಈಗ ಹಗಲೊತ್ತಲ್ಲಿ ಮನೆಯಲ್ಲಿ ನೀವು ಒಬ್ಬರೇ ಇರೋದು, ಅವರು ಕೆಲಸಕ್ಕೆ ಹೋಗೋದಿಲ್ಲ? ಈಗ ಹೋಗುದಿಲ್ಲ. ನನಗೆ ನೆಕ್ಸ್ಟ್ ತಿಂಗಳಿಂದ ಅಂತ ಈಗಿಲ್ಲ. ಹಾಗೆ ಮನೆಯಲ್ಲಿದ್ದೀನಿ, ಈ ಥರ ಎಲ್ಲ ಸಮಸ್ಯೆ ಆದಾಗ. ಹಗಲೊತ್ತಲ್ಲಿ ಏನು ಇರೋದಿಲ್ಲ? ಹಗಲೊತ್ತಲ್ಲಿ ಇರ್ತದೆ, ಹಾಗೆ ಬಟ್ಟೆ ಎಲ್ಲ ಹೊರಗಿಂದೆಲ್ಲ ಒಳಗೆ ತಗೊಂಡು ಹೋಗೋದು ಆ ಥರ. ಅಂದರೆ ಅರ್ಥ ಆಗಲಿಲ್ಲ. ಹೊರಗಡೆ ಎದ್ದ ಬಟ್ಟೆಯನ್ನು ತಗೊಂಡು ಹೋಗೋದು. ಯಾರು ತಗೊಂಡು? ಅಂಕಲಲ್ಲಿ ಕೂತ್ಕೊಂಡಿದ್ರು, ಇವಳ ಹೋದಾಗೆ ಅವರಿಗೆ ಆದದಂತ, ಇವಳು ಹೊರಗೆ ಇದ್ರು. ಇಲ್ಲಿ ಏನಾದರೂ ಮನುಷ್ಯರು ಏನಾದರೂ ಮಾಡಿದ್ದಾರೆ ಅಂತ ಅನ್ಸುತ್ತಾ, ಅಥವಾ ನೀವೆಲ್ಲ ಒಟ್ಟಿಗಿರುವಾಗ ನಿಮಗೆ ಕಾಣಿಸುತ್ತಾ, ಒಬ್ಬೊಬ್ರು ಇರುವಾಗ ಕಾಣಿಸುತ್ತಾ? ಇಲ್ಲ, ಒಟ್ಟಿಗಿರುವಾಗ ತುಂಬ ಸಲ ಇದಾಗಿದೆ, ಎಲ್ಲ ಲೋಟ ಎಲ್ಲ ಬಿಸಾಡೋದು, ಎಲ್ಲ ಚಲಾಪಿಲಿ ಎಲ್ಲ ಮಾಡೋದು ಮನೆಯಲ್ಲಿ. ಹೀಗೆ ಇಬ್ಬರೆಲ್ಲ ಇದ್ದಾಗ ಬೆಂಕಿ ಹತ್ತುದು, ಹಾಗೆವೇ ಆಗೋದು. ಬೆಂಕಿ ಹತ್ತುದು. ಈಗ ಬೆಂಕಿ ಹತ್ತುದು ಅಂದರೆ ಎಲ್ಲಿರ್ತದೆ ಬಟ್ಟೆ? ಬಟ್ಟೆ ಒಳಗಡೆ ರೂಮಲ್ಲಿ ಎಲ್ಲ ಇರ್ತದೆ, ಇಲ್ಲದ್ರೆ ಹೊರಗೆ ಇರ್ತದೆ. ಯಾರಾದರೂ ತಗೊಂಡು ಹೋದಾಗೆ ಆಗ್ತದೆ, ಆದರೆ ಗೊತ್ತಾಗೋದಿಲ್ಲ ನಮಗೆ. ನಾವು ಹೊರಗಿದ್ರೆ ಒಳಗೆಲ್ಲ ಸಮಸ್ಯೆ ಜಾಸ್ತಿ ಆಗೋದು, ಎಲ್ಲ ಚಲಾಪಿಲಿ ಎಲ್ಲ ಆಗೋದು. ಬಂಗಾರ ಮಾಯ ಆಗಿದೆ. ಯಾರ್ದೆಲ್ಲ ಆಗಿದೆ? ಇವರದ್ದು ಮಾತ್ರ. ಎಲ್ಲಿಟ್ಟಿದ್ರಿ? ಇವಾಗ ಗಾಡ್ರೇಜಲ್ಲಿ ಇಟ್ಟಿದ್ರು. ಗಾಡ್ರೇಜಲ್ಲಿ ಇಟ್ಟಿದ್ದು ಮಾಯ ಆಗಿದೆ. ತನ್ನಷ್ಟಕ್ಕೆಲ್ಲ ಬಾಗಿಲೆಲ್ಲ ಓಪನ್ ಆಗ್ತದೆ, ಕೀ ಹಾಕುದಿಲ್ಲ ನಾವು. ಕೀ ಹಾಕಿರಲಿಲ್ಲ? ಇಲ್ಲ. ಓಕೆ. ಈಗ ನೀವು ಎಲ್ಲಿಂದಲ್ಲ ಒಂದು ಹೊರಗಿದ್ದು ಕೀ ಹಾಕುದಿಲ್ಲ, ಒಳಗೆ ಇದು ಚೌಕದ ಒಂದು ಇರ್ತದೆ ಲಾಕ್, ಅದಕ್ಕೆ ಹಾಕಿರ್ತೇವೆ. ಅದರಿಂದ ತೆಗ್ದಿರಾ? ಅದು ಹಾಕಿರ್ತೇವೆ ಲಾಕ್. ಅದು ಓಪನ್ ಆಗಿದೆಯಾ? ಅದು ಓಪನ್ ಆಗಿ ಅದರಿಂದ ತೆಗ್ದದ್ದು. ಕೀ ಓಪನ್ ಆಗಿದೆ ಅದರದ್ದು. ಈಗ ನೀವು ಎಂಥದ್ದು ಒಂದು ಪ್ರಸಾದ ತಂದ್ರಿ ಅಂತ, ಅದೇನೋ ಮಾಯ ಆಯ್ತು, ಅದೆಂಥದ್ದು? ಪ್ರಸಾದ ಯಾವುದು ಪ್ರಸಾದ ತಂದರೆ ಆ ಕಂಡಿ ಹತ್ತಿರ ಇಟ್ಟರೆ ಆ ಪ್ರಸಾದ ಬೆಳಿಗುವಾಗ ಇಲ್ಲ, ಅದು ಕಟ್ಟಿ ಹಾಕಿ ಎಷ್ಟು ಹಗ್ಗದಲ್ಲಿ ಕಟ್ಟಿ ಹಾಕಿದ್ರೆ ಆ ಪ್ರಸಾದ ಇಲ್ಲ, ಖಾಲಿ ಅದು ಹಗ್ಗ ಮಾತ್ರ ಇರುವುದು. ಆ ಪ್ರಸಾದ ಎಲ್ಲ ಕೊಂಡೋಗ್ತದೆ ಅದು. ನೀವು ನಿಮ್ಮ ಮಲಗುವ ಹತ್ರ ಇಟ್ಕೊಂಡ್ರೆ ಅಲ್ಲಿ ಸಮಯ ಇವಾಗ ಇದು ಇಟ್ಟರೆ ಬೆಳಿಗ್ಗೆ ಇಲ್ಲ ಅದು. ಈಗ ನಿಮ್ಮ ಫ್ರೆಂಡ್ ಒಬ್ರು ಹೇಳಿದರು ನಿಮಗೆ ಒಂದು ಏನೋ ಉರುಕು ಕಟ್ಟಿದ್ರಂತೆ, ಅದು ನೀವು ಅಲ್ಲಿಂದ ಬರಬೇಕಾದ್ರೆ ನಿಮ್ಮ ಕುತ್ತಿಗೆಯಲ್ಲಿದ್ದ ಉರುಕು ಸೊಂಟದಲ್ಲಿತ್ತ? ಇವಾಲ್ದು ಎಂತಾಗಿದೆ ಅದು? ಬಿಸಾಡಿ ಹೋಗಿದೆ, ಗೊತ್ತಿಲ್ಲ. ಕುತ್ತಿಗೆಯಲ್ಲಿ ಇತ್ತು, ಇಲ್ಲಿಗೆ ಬರುವ ತನಕ ಇತ್ತು, ಮನೆಗೆ ಹೋಗುವಾಗ ಇಲ್ಲ. ಕುತ್ತಿಗೆಯಲ್ಲಿ ಸೊಂಟದಲ್ಲಿ ಇತ್ತು ಅದು? ಅಲ್ಲ, ಕುತ್ತಿಗೆಯಲ್ಲಿ ಇತ್ತು. ಆಮೇಲೆ ಸೊಂಟದಲ್ಲಿ ಯಾರ್ದು ಪತ್ತೆ ಆದ್ದು? ನನ್ನದೇ. ಅದೇ ಕಟ್ಟಿದ್ದು, ನಾನು ಕಟ್ಟಲಿಲ್ಲ. ಮನೆಗೆ ಈ ಒಂದು ಬಾಗಿಲು ಮಾತ್ರ ಇರೋದು? ಎರಡು ದಾರಿ ಉಂಟಾ? ಒಳಗೆ ಉಂಟು. ಆ ಬಾಗಿಲು ಓಪನ್ ಮಾಡುದಿಲ್ಲ.
ಆ ಬಾಗಿಲು ಓಪನ್ ಮಾಡೋದಿಲ್ಲ. ಬಹಳ ವಿಲಕ್ಷಣವಾದಂಥ ಒಂದು ಘಟನೆ. ಈ ಮನೆಯವರ ಬಹಳಷ್ಟು ಕಡೆ ಏನಾಗುತ್ತೆ ಅಂತಂದರೆ ಇಂತಹದೊಂದು ಘಟನೆಗಳನ್ನು ಹೇಳಿದಾಗ ನಮ್ಮ ಮನಸ್ಥಿತಿ ವೀಕ್ ಇದೆಯೋ ಅಥವಾ ನಾವೇನಾದರೂ ಭ್ರಮೆಯಲ್ಲಿ ಬದುಕ್ತಾ ಇದ್ದೀವೋ ಅನ್ನುವಂಥ ಪ್ರಶ್ನೆ ಬರುತ್ತೆ. ಇವರು ಇಷ್ಟು ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ, ಜೊತೆಗೆ ಇಲ್ಲ ಆದಂಥ ಘಟನೆಗಳನ್ನು ಅವರು ನೋಡ್ದಂಗೆ ಹೇಳ್ತಾ ಇದ್ದಾರೆ. ಒಂದಂತೂ ಸತ್ಯ, ಇವರು ಹೇಳ್ತಾ ಇರುವಂಥದ್ದನ್ನು ಕೇಳಿದರೆ ಇವರು ನಿರಂತರವಾಗಿ ಈ ಒಂದು ತೊಂದರೆಯಲ್ಲಿ ಬಳಲ್ತಾ ಇದ್ದಾರೆ. ಇದಕ್ಕೆ ಸೂಕ್ತವಾದಂಥ ಪರಿಹಾರ ಆಗಬೇಕು ಅನ್ನುವಂಥದ್ದು. ನೋಡುವ, ಈಗ ಎಲ್ಲರೂ ಹೊರಗೆ ಬಂದಿದ್ದಾರೆ. ಈ ಒಂದಷ್ಟು ಜನರು ಮಾತಾಡ್ಸೋ. ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ನಂದು ಆರಿಫ್ ಅಂತೇಳಿ. ಹಾಂ, ಹೇಳಿ. ನಾನು ಬರುವಾಗ ಇವರು ನನ್ನನ್ನು ಒಳಗೆ ಹಾಕಿ ಚಿಲ್ಕ ಹಾಕಿದ್ರು ಹಿಂದೆ. ಮತ್ತು ಎತ್ತು ಬರ್ತಾವ ದಿನ ಸರ್ ರಾತ್ರಿ ಇತ್ತು ಇನ್ನು 5 ಇತ್ತು ರಾತ್ರಿ. ನೀವು ಬರುವ ಮುಂಚೆ ಒಂದು 10-15 ನಿಮಿಷ ಮುಂಚೆ ಅಲ್ಲ, ಇವರು ಬರುವ ಮುಂಚೆ, ಹಾಂ, ನೀವು ಬರುವ 1/4 ಗಂಟೆ ಮುಂಚೆ ನನ್ನನ್ನು ಒಳಗಡೆ ಹಾಕಿ ಹಿಂದೆಯಿಂದ ಮತ್ತು ಎದುರುಗಡೆ ಚಿಲ್ಕ ಹಾಕಿದ್ರು. ಎಲ್ಲ ಗ್ಲಾಸ್ ಎಲ್ಲ ಬಂದ್ ಮಾಡಿ ಒಬ್ಬನನ್ನು ಒಳಗಡೆ ಹಾಕಿದ್ರು. ಒಂದು ಅರ್ಧ ಗಂಟೆ ಇವರು ಇಟ್ಟಿದ್ದಾರೆ ಬಂದ್ ಮಾಡಿ, ಲೈಟೆಲ್ಲ ಆಫ್ ಮಾಡಿ. ಯಾವುದಿಲ್ಲ ಅಂಥದ್ದು, ಬೆಕ್ಕಿತ್ತು ಒಳಗಡೆ ಅಷ್ಟೇ, ಬೇರೆ ಏನಿಲ್ಲ. ನಿಮಗೆ ಎಂತ? ಇಲ್ಲ, ಲೈಟೆಲ್ಲ ಫುಲ್ ಆಫು. ಮತ್ತು ಒಬ್ಬರು ಬಂದು ಕರಿತಾ ಇದ್ರು, ಬಲಮಾರ ಅಂತ ಅಷ್ಟೇ, ಬೇರೆ ಏನಿಲ್ಲ. ನಿಮಗೆ ಕಂಡಿಲ್ಲ? ನೀವು ಬರುವ ಒಂದು 1/4 ಗಂಟೆ ಮುಂಚೆ ಅಷ್ಟೇ. ಇವೆಲ್ಲ ಬಾಗಿಲು ಹಾಕಿ ಲಾಕ್ ಎಲ್ಲ ಹಾಕಿದ್ರು. ಲಾಕ್ ಎಲ್ಲ ಹಾಕಿದ್ರು. ಒಂದು ಅರ್ಧ ಗಂಟೆ ಆಗ್ಬೋದು ಒಳಗಡೆ ಇದ್ದೆ. ಅಂಥದ್ದು ಏನು ಕಾಣಲಿಲ್ಲ. ಮತ್ತು ದೇವರಿಗೆ ಬಿಟ್ಟದ್ದು ಎಂತಂದ ಗೊತ್ತಿಲ್ಲ. ಕಿಚನಲ್ಲಿ ಕೂತಿದ್ದೆ. ಇವರದ್ದು ಆರಿಫ್ ಅಂತೇಳಿ. ಸರಿ, ನಿಮಗೆ ಎಂತನೂ ಕಾಣಲಿಲ್ಲ? ಇಲ್ಲ, ಏನು ಕಾಣಲಿಲ್ಲ. ಕಿಚನ್ಗೆ ಬಂದೆ, ಮತ್ತು ದೇವರಗೋಣೆಯಲ್ಲಿದ್ದೆ, ಎಲ್ಲ ಕಡೆಯಲ್ಲಿದ್ದೆ. ಅಂಥದ್ದು ಯಾವುದೂ ಇಲ್ಲ. ನಮಸ್ತೆ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಸೀನಾಪುರ. ಎಲ್ಲಿ ಅವರು? ನಮ್ಮ ಇಲ್ಲಿ. ಈ ಒಂದು ನಂಬಿಕೆಗಳ ಬಗ್ಗೆ ಏನು ಹೇಳ್ತೀರಿ ಸರ್? ನನಗೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏನು ಅನಿಸುತ್ತೆ ನೋಡಿದಾಗ? ಎಂಥದ್ದು ನನಗೆ ಎಂತ ಹೇಳಲಿಕ್ಕೆ. ನಾಳೆ ನಾವು ಭೂತ ಕಟ್ಟುವರು. ಅಲ್ಲಿ ಬಂದ ಮೇಲೆ ಹೇಳಿದ್ದಾರೆ, ದೈವ ಪ್ರಸಾದ ಕೊಟ್ಟಿದ್ದೆ, ಎಲ್ಲಿ ಗಂಧ ಕೊಟ್ಟಿದ್ದೇನೆ. ಆಗ ಸುಮಾರಾಯಿತು. ಮತ್ತೆ ನನಗೆ ಈಗನೇ ಗೊತ್ತು ಎಂಥದ್ದು ಒಂದು. ಈ ಮಾಟ ಮಂತ್ರ ಇದರ ಬಗ್ಗೆ ಏನು ಹೇಳ್ತೀರಿ? ನನಗೆ ಅದು ನಂಬಿಕೆ ಇಲ್ಲ ಅಂದರೆ ಏನು ಅಂತ ಗೊತ್ತುಂಟು. ನಾವು ಅದನ್ನು ನೋಡಲಿಕ್ಕೆ ಹೋಗೋದಿಲ್ಲ, ನಾವು ಮಾಡೋದಿಲ್ಲ. ಬೇರೊಬ್ಬರು ಕೇಳಿದರೆ ಅದು ಎಂಥದಪ್ಪ ಅಂತ ನನಗೆ ಗೊತ್ತಿಲ್ಲ. ನಾನು ಹೇಳಿ ಅಷ್ಟೇ. ಓಕೆ, ಅದರ ನಂಬಿಕೆ ಅಥವಾ ಮಾಟ ಮಂತ್ರ ಆಗ್ತದೆ ಕೆಲದವರು. ನಾವು ನೋಡಲಿಲ್ಲ ಇಂಥ ಸಂಗತಿ. ಇಲ್ಲಿ ಕೆಲವು ಮಹಿಳೆಯರಿದ್ದಾರೆ, ಎಂತ ಹೇಳ್ತೀರಿ? ಇದೆಲ್ಲ ಸುಳ್ಳು ಸರ್. ಇಲ್ಲಿ ಕೊಡಮಾಣಿದ ಜಾಗದಲ್ಲಿ ಯಾವುದು ಕೂಡ ಬರುವುದಿಲ್ಲ, ನಮಗೆ ಗೊತ್ತುಂಟು. ಇಷ್ಟರವರೆಗೆ ಇಷ್ಟು ಕಡ್ಡಿ ಕೂಡ, ಹುಲ್ಲು ಕಡ್ಡಿ ಕೂಡ ಅಲುಗಾಡಿದಿಲ್ಲ. ಇದು ಕುಲೆಯ ಸುಮ್ಮನೆ ಇದೆ. ಇದು ಸರ್ಚ್ ಮಾಡಿದ್ದಾರೆ, ಅವರು ಫೋಟೋ ಕಳಿಸಿದ್ದಾರೆ, ವೈರಲ್ ಮಾಡಿದಾರಲ್ಲ. ಇದು ಗೂಗಲ್ ಸರ್ಚ್ ಮಾಡಿದ್ದಾರೆ. ನೋಡು, ತೋರಿಸಿ. ಇದು ಲೈಟಿಗೆ ಕಾಣುದಿಲ್ಲ, ನೋಡಿ. ಇದು ವೈರಲ್ ಮಾಡಿದ ಫೋಟೋ ಅವರು. ಇದು ನೋಡ್ತೀರಾ ನೀವು? ಇದು ನೋಡಿ, ವೈರಲ್ ಮಾಡಿದ ಫೋಟೋ ಇದು. ಇಲ್ಲೊಂದು ಗಾಳಿ ಬಂದರೆ ಕೂಡ ಕೊಡಮಣಿಂತಾನೆ ಜಾಗದಿಂದ ಈಚೆ ಬರೋದಿಲ್ಲ. ಅವತ್ತು ಒಂದು ಸಲ ಗಾಳಿ ಬಂದಿದೆ, ಎಲ್ಲ ಅದರೊಳಗಿದ್ದೇ ಮರ ಉಳಿದಿದೆ. ಆದರೆ ಇಲ್ಲಿ ಒಂದು ಕೂಡ ಅಲುಗಾಡಲಿಲ್ಲ, ಗೊತ್ತುಂಟ. ಇದೆಲ್ಲ ಸುಳ್ಳು ಸರ್. ಮಲ್ಲಿಕ ಆಕಳ ಸಮಸ್ಯೆ ಆಪುಂಡು. ಕುಲೋ ಕೋಡೆ ಲೋಟೆ ದಾಕುಂಡು ಏಪಲ್ ಎಂಕ್ಲೆ ಲೋಟೆ ದಾಕುನಕ್ಕೆ ಏನು ಎಂಕ್ಲು ಕೈತಲ್ಲಿಲ್ಲದ ಸಮಸ್ಯೆ ಆತನ ಆಕಳನ ಒಂದು ಕುಂಟು ಗೊತ್ತುನಲ್ಲ ತೋತ ಎಂಕ್ಲು ಲೋಟೆ ಎಲ್ಲ ದಕ್ಕುನ ತೂತ ಸಮಸ್ಯೆ ಉಂಡು. ಪಕ್ಕದಲ್ಲ ಅಂದೆ ಎಂಕ್ಲು ದೇವಕ್ಕಿ ದಾಯ್ತಾ ಒಂದಿಪ್ಪುಂಡು ಲೋಟೆ ಎಂಕ್ಲು ರಾತ್ರಿ ಒಂದು ಮರ ಅಂಟೆ ನಂಗೆ ಲೋಟೆ ಪುರ ದಕ್ಕೊಂಡು ಇಪ್ಪುಂಡು ಎಂಕ್ಲು ಮಕ್ಕಳು ಈ ಕೋಡೆ ನತ್ತು ಸುಮಾರು ದಿನ ದಿಂಚಿ ಲೋಟೆ ಪುರ ದಕ್ಕಣ ತೂತೇನೆ ಕೆಂಡು ಎಂಕ್ಲು ರೆಡಿ ಜನ ಇಪ್ಪುಣ ಎಲ್ಲ ರೆಡಿ ಜನ ಇಪ್ಪುಣ ಎಂಕ್ಲು ಲೋಟೆ ಹಾರಿಸ್ತದೆ ಅಂಗಡಿ ಮಾಡಂತಾರೆ. ಇದು ಬಹಳ ವಿಶೇಷವಾದದ್ದು. ಯಾಕೆಂತಂದರೆ ಒಂದು ಇದು ಅಲ್ಲ ಅನ್ನುವಂಥದ್ದು, ಮತ್ತೊಂದು ಕಡೆ ಇದು ಹೌದು ಅನ್ನುವಂಥದ್ದು. ಇದರ ನಡುವೆ ಚರ್ಚೆ ಆಗ್ತಾ ಇರುವಂಥದ್ದನ್ನು ನಾವೀಗ ನೋಡ್ತಾ ಇದ್ದೀವಿ. ಈಗ ಎಲ್ಲರೂ ಹೊರಗೆ ಬಂದಿದ್ದಾರೆ, ನೋಡುವ, ಒಂದಷ್ಟು ಹೊತ್ತು ಕಾಯುವ. ಲೈಟ್ ಮಾಡ್ಯಾರ
ಈಗ ಮನೆಯ ಹೊರಗಿನವರನ್ನ ಮಾತನಾಡಿಸಿ ಆಯಿತು, ಮನೆಯವರನ್ನ ಮಾತನಾಡಿಸಿ ಆಯಿತು. ಈಗ ಮನೆಯ ಒಳಗೆ ಏನೆಲ್ಲ ಅನುಭವಗಳಾಯಿತು ಮತ್ತು ಹೇಗೆ ಇದಕ್ಕೆ ಕಾರಣಗಳು ಅಥವಾ ಮನೆಯ ಒಳಗೆ ಇದಕ್ಕೆ ಅನುಕೂಲಕರವಾಗಿ ಎಂತಹ ವಾತಾವರಣ ಇದೆ ಎಲ್ಲವನ್ನು ಕೂಡ ಕೇಳೋಣ. ಸೊ ಮನೆ ಹೇಗಿದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೇವೆ. ಮನೆಯ ಒಳಗೆ ಪ್ರವೇಶವನ್ನು ಮಾಡ್ತಾ ಇದ್ದ ಹಾಗೆ ಒಂದು ಸಣ್ಣದಾದ ಹಾಲ್, ಆ ಹಾಲ್ನ ಪಕ್ಕದಲ್ಲಿ ಒಂದು ಸಣ್ಣದಾದ ಕೋಣೆ ಇದೆ. ಇಲ್ಲಿ ಈ ಭಾಗದಲ್ಲಿ ದೇವರ ಫೋಟೋಗಳು ಕೂಡ ಇದೆ, ಸೋಫಾ ಇದೆ, ಅದೇ ರೀತಿ ಟಿ ವಿ ಸ್ಟ್ಯಾಂಡ್ ಕೂಡ ಇಲ್ಲಿ ಇದೆ ಅನ್ನುವಂಥದ್ದು. ಮನೆಯವರು ಕೂಡ ಮನೆಯ ಒಳಗಡೆ ಇದ್ದಾರೆ. ಯಾಕಂತ ಹೇಳಿದರೆ ಮನೆಯ ಒಳಗಡೆ ಇವರಿಗೆ ಅನುಭವಗಳಾಗಿರುವಂಥದ್ದು, ಹೊರಗಡೆ ಇದ್ದಂತಹ ಬಟ್ಟೆಯನ್ನು ಒಳಗಡೆ ತಂದು ಸುಟ್ಟಿರುವಂತಹ ಎಲ್ಲ ಅನುಭವಗಳು. ಸೊ ಹಾಗಿದ್ದಾಗ ಎಲ್ಲೆಲ್ಲಿ ಆಯಿತು ಈ ಮನೆಯ ಒಳಗೆ ಇವರಿಗೆ, ಎಲ್ಲೆಲ್ಲಿ ಸದ್ದು ಕೇಳಿಸ್ತಾ ಇತ್ತು, ಏನೆಲ್ಲ ಕಾಣಿಸ್ತಾ ಇತ್ತು, ಎಲ್ಲೆಲ್ಲಿ ಕಾಣಿಸಿದ್ದು ಎಲ್ಲವನ್ನು ಕೂಡ ಕೇಳೋಣ. ಇದು ಬಹುಶಃ ಡೈನಿಂಗ್ ಏರಿಯಾ ಅಂತ ನಾವು ಹೇಳಬಹುದು. ಅದರ ಜೊತೆಗೆ ಒಳಭಾಗದಲ್ಲಿ ಅಡುಗೆ ಕೋಣೆ ಕೂಡ ಇರುವಂಥದ್ದು. ಸೊ ಇದು ಮನೆಯ ಒಳಗಿನ ಒಂದಷ್ಟು ಚಿತ್ರಣವನ್ನು ನಾವು ನಿಮಗೆ ಮೊದಲಿಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಇದು ಹಿಂಭಾಗ, ಇದು ಬಚ್ಚಲು ಮನೆ ಮತ್ತು ಒಂದಷ್ಟು ವಸ್ತುಗಳನ್ನು ಇಲ್ಲಿ ಸಂಗ್ರಹ ಮಾಡೋದಕ್ಕೆ ಇರುವಂತಹ ಒಂದು ಜಾಗ ಅನ್ನುವಂಥದ್ದು. ಸೊ ಈಗ ಮನೆಯವರನ್ನು ಕೇಳೋಣ. ಸೊ ಎಲ್ಲಿ ಏನೇನು ಒಂದೊಂದು ಅನುಭವಗಳು ಇಲ್ಲಿ ಆಗಿದೆ ಅನ್ನುವಂಥದ್ದು. ಮನೆಯ ಒಳಗೆ ಎಲ್ಲಿ ನಿಮಗೆ ಏನೆಲ್ಲ ಇಲ್ಲಿ ಮಲಗುವಾಗ ಕಾಲು ಎಳೆಯುವುದು, ಕಾಲು ಇಲ್ಲಿ ಮಲಗುವುದು, ಮತ್ತು ನಮ್ಮ ಒಳಗೆ ಹೋಗುವಾಗ ಅಲ್ಲಿ ಮಲಗಿಸಿದ ಕಾಲು ಎಳೆಯುವುದು, ಎಳುವುದೇ ಕಾಣಿಸಿದಾಗ ಅಂದ್ರೆ ನಡ್ಕೊಂಡು ಒಬ್ಬ ವ್ಯಕ್ತಿ ಇದ್ದ ಅದು ಹೇಳಲಿಕ್ಕೆ ಆಗುದಿಲ್ಲ. ಅದು ಹೆಣ್ಣಿನ ರೂಪ ಸಹ ಆಗ್ತದೆ, ಇವರ ಗಂಡಿನ ರೂಪ ಸಹ ಆಗ್ತದೆ. ಅಂದ್ರೆ ಒಂದು ಮನುಷ್ಯನ ರೂಪ, ಮನುಷ್ಯರನ್ನ ಹೋಲುವಂತ ಒಂದು ಮನುಷ್ಯ ಅಂತ ಹೇಳಿಕ್ಕೆ ಆಗುದಿಲ್ಲ, ಒಂಥರ ನೀರೆಳು ಕಾಣಿದಾಗೆ, ನೀರೆಳು ಬಂದು ಹೀಗೆ ಕಪ್ಪಾಗಿ ಹಾಗೆ ಕಾಣುದು. ಲೈಟ್ ಅನ್ನು ಹಾಕಿದ್ರಾಗ ಅಲ್ಲಿ ನೀರೆಲ್ಲ ನಿಂತಾಗೆಲ್ಲ ಹಾಗೆ ಕಾಣ್ತಾ ಇದೆ ಅಂತ. ಓಕೆ, ಆಮೇಲೆ ಬೇರೆ ಮಲಗಿದಾಗ ಕಾಲೆಳೆದಾಗ ಹೌದು. ಬೇರೆ ಏನೆಂದ್ರೆ ಕಿಟಕಿ, ಅಂದ್ರೆ ಕಿಟಕಿ ಈಗ ಬಂದಿದೆ ಅಲ್ಲ, ಇಲ್ಲ ಅದರಲ್ಲಿ ಕಾಣ್ತದೆ, ಅದು ಅದರಲ್ಲಿ ಶಾಡೋ ಕಾಣ್ತದೆ. ಹೌದು. ಓಕೆ, ಸೊ ಅದರಲ್ಲಿ ಶಾಡೋ ಕಂಡಾಗ ಆಗ್ತದೆ. ಹೌದು. ಮತ್ತೆ ಬೇರೆ ಈಗ ಬಟ್ಟೆಗಳನ್ನೆಲ್ಲ ಬಟ್ಟೆ ಒಳಗಿದ್ರೆ ಅದು ಇಲ್ಲೆಲ್ಲ ಒತ್ತಿಸುವುದಿಲ್ಲ, ಅದರ ಒಳಗೆ ಕೊಂಡೋಗಿ ಅಲ್ಲಿ ಒತ್ತಿಸುವುದು. ಇಲ್ಲಿ ಒತ್ತಿಸುವುದು, ಇಲ್ಲಿ ಹಾಕಿ ಇಲ್ಲಿ ಒತ್ತಿಸುವುದು. ಈ ಜಾಗದಲ್ಲಿ ಒತ್ತಿಸುವುದು. ಓಕೆ, ಅಂದ್ರೆ ನೀವು ಯಾರು ಇದನ್ನ ಇಲ್ಲಿಗೆ ತಂದು ಹಾಕುದಲ್ಲ? ಇಲ್ಲ, ಅದೇ ತನ್ನಷ್ಟಕ್ಕೆ ಬರುವುದು. ತನ್ನಷ್ಟಕ್ಕೆ ಬರ್ತದೆ. ಅಲ್ಲಿ ಸೊ ಬೆಂಕಿ ಪೆಟ್ಟಿಗೆ ಅಥವಾ ಬೆಂಕಿ ತಪ್ಪಿಸಿಡ್ತೇವೆ ನಾವು. ಓಕೆ, ಅದು ಮಿನಿ ತಂದು ಇದು ಮಾಡ್ತದೆ ಅಂತ ತಪ್ಪಿಸಿಡ್ತೇವೆ ಕೂಡ ಕಾಣ್ತಿರ್ಲಿಲ್ಲ ನಿಮಗೆ. ಬೆಂಕಿ ಪೆಟ್ಟಿಗೆ ನಾವೇ ತಪ್ಪಿಸಿಡ್ತೇವೆ ಅಂತ ಮೀನು ಅದನ್ನು ತಂದಿದ್ರೆ. ಅಂದ್ರೆ ಇಲ್ಲಿ ಬೆಂಕಿ ಮಾತ್ರ ಕಾಣಿಸ್ತಿತ್ತು. ಬೆಂಕಿ ಹಾಕಿದಂತ ವಸ್ತುಗಳು ಎಣ್ಣೆ ಆಗಲಿ ಬೇರೆ ಯಾವುದು ಕೂಡ ಇಲ್ಲ. ಅದನ್ನು ಒದ್ದೆ ಮಾಡಿದ್ರು ಸಹ ವಾಪಸ್ ಇದು ಮಾಡ್ತಿತ್ತು. ವಿಡಿಯೋ ಉಂಟು, ವಿಡಿಯೋ ತೋರಿಸ್ಬೇಕು. ಅದು ಅಂದ್ರೆ ಎಷ್ಟು ಸಲ, ಅಂದ್ರೆ ಇದು ಪ್ರತಿದಿನ ಆಗ್ತದೆ? ಪ್ರತಿದಿನ. ಅದು ಅವರ ಗಾಡಿಗೆ ಎಂತ ಪ್ರಸಾದ ಆಗ್ತಿದ್ರಲ್ಲ, ಅದರಿಂದ ಸ್ಟಾರ್ಟ್ ಆದದ್ದು ಮನೆಯಲ್ಲಿ. ಆವತ್ತಿಂದ ಪ್ರತಿದಿನ ಬಟ್ಟೆ ಇಲ್ಲದಿದ್ರೆ ಲೋಟೆ ಎಲ್ಲ ಚಲಾಪಿಲ್ಲ ಎಲ್ಲ ಮಾಡ್ತದೆ. ಲೋಟೆ ಎಲ್ಲ ಸಾಮಾನ್ಯ ಎಲ್ಲ ಬಿಸಾಡ್ತದೆ ಹೊರಗಡೆ. ಇಲ್ಲಿ ಜಾಸ್ತಿ ಬರುವುದು ಇಲ್ಲಿ. ಅದಕ್ಕೆ ದೇವರ ಕೊಟ್ಟೆ ಇಟ್ಟಿದ್ದೇನೆ ನಾನು. ಇಲ್ಲಿ ಪ್ರಸಾದ ಇಟ್ಟಿದ್ದೆ ನೋಡಿ, ಈ ಪ್ರಸಾದ ಉಂಟಲ್ಲ, ಇಲ್ಲಿ ಇಡುದು. ಇದು ಇಷ್ಟು ಗಟ್ಟಿ ಮಾಡಿ ಇಟ್ಟರೆ ನಾಳೆ ನಾಳೆ ತೆಗ್ತದೆ ಇದು. ಇಲ್ಲ, ಇಲ್ಲಿ ನಾನು ಕಟ್ತೇನೆ, ಅಲ್ಲಿ ಸಿರುವುದಿಲ್ಲ. ಮತ್ತೆ ಒಂದು 10 ರೂಪಾಯಿ ಹಣ ನೀರು ಕಟ್ಟಿ ಹಾಕಿ ಇಟ್ಟಿದ್ದೇನೆ ನೋಡಿ. ಇಲ್ಲಿ ಆಗ ಉಂಟಲ್ಲ 10 ರೂಪಾಯಿ ಇಟ್ಟಿದ್ದೇನೆ ನಾನು ಇಲ್ಲಿ, ಸ್ವಲ್ಪ ಇದಾಗಬಾರ್ದು ಅಂತ. ಅದರಲ್ಲಿ 10 ರೂಪಾಯಿ ತೆಗೆದು ಒಂದು ಅದು ಕಾಣುವುದಿಲ್ಲ. ಮತ್ತೆ ಈ ಲೋಟೆ ಇದು ಇಲ್ಲಿದ್ದರೆ ಈ ಲೋಟೆ ಬಂದು ಅಲ್ಲಿಗೆ ಬೀಳ್ತದೆ, ಇಲ್ಲಿಂದ ಅಲ್ಲಿಗೆ ಸೀದಾ ಡೈರೆಕ್ಟ್. ಅಲ್ಲಿಂದ ಎಸೆಯುವುದು ಅಲ್ಲಿ ಬಿಸಾಡ್ದ ಹಾಗೆ. ಈ ಬಟ್ಟೆಗಳೇ ಎಲ್ಲರೂ ಬಟ್ಟೆಯನ್ನು ಇಲ್ಲಿ ಸುಟ್ಟಾಗ್ತಿತ್ತು ಅಥವಾ ನಿಮ್ಮ ಮನೆಯವರು? ನೋಡಿ, ಇದೇ ಬಟ್ಟೆ ಆಗಿರ್ಬೋದು. ನೋಡಿ 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 ನಿಮಗೆ ಕರೆಕ್ಟಾಗಿ ನೋಡಿ, ಇದು ಬಟ್ಟೆ ಸುಟ್ಟು ಹಾಕೋದು, ಈ ರೀತಿ ಸುಟ್ಟು ಹಾಕೋದು.
ನೋಡಿ ಇಲ್ಲಿದು ಈ ನಮ್ಮ ಬರೋದು ಒಂದು 10 ನಿಮಿಷ ನಂತರ ಇದಾದದ್ದು. ಹಾಂ, ಇದು ಬಟ್ಟೆ. ಸೊ ಹೊರಗಡೆ ನೀವು ಬಟ್ಟೆ ಹಾಕಿದ್ರೆ ಅಂದ್ರೆ ಇದೆಲ್ಲ ಇರುವುದು ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯವರನ್ನು ಬಿಟ್ಟು ಬೇರೆ ಯಾರು ಇಲ್ಲದಾಗ ಅಲ್ಲಲ್ಲ ಮನೆಯಲ್ಲಿ ಇರುವಾಗಲೇ ಅದು ತರುವುದು. ಈಗ ಹೊರಗಿನವರಿದ್ರೆ ಕಾಣಿಸುದಿಲ್ಲ ಏನಿಲ್ಲ. ಈಗ ಹೊರಗಡೆಯಿಂದ ಜನ ಎಷ್ಟು ದಿನದಿಂದ ಬರ್ತಾ ಇದ್ದಾರೆ? 2 ದಿವಸದಿಂದ ಬರುತ್ತಾರೆ. 2 ದಿನದಿಂದ ಯಾವುದು ಇಲ್ಲ, ಅವರಿಗೆ ಇತ್ತು 2 ರೂಪಾಯಲ್ಲಿ ಬರುವುದು. ಇಲ್ಲಿ ನಿನ್ನೆ 3 ಸಲ, ಒಂದು ಸಲ ಬೆಂಕಿ ಹೊತ್ತಿತ್ತು, 2 ಸರಿ ಈ ಲೋಟೆಯನ್ನು ಬಿಸಾಡಿದ್ರು. ಒಂದು 9 ಗಂಟೆಗೆ. ಹಾಂ, ರಾತ್ರಿ ಅವರು ಇದ್ದರು, ಹೊರಗವರು ಇದ್ದರು, ಇದು ಬಿಸಾಡಿದ್ರು ಅವರೇ. ಹಾಂ, ಇಲ್ಲೆಲ್ಲ ಬಂದ್ ಮಾಡಿ ಅವರು ಹೊರಗೆ ಕೂತ್ಕೊಂಡಿದ್ರು, ಇರಲಿಲ್ಲ. ಹಾಂ, ಮತ್ತೊಬ್ಬ ಹುಡುಗ ಇದ್ದಾನೆ, ಅವನಿಗೆ ಇವತ್ತು ಜ್ವರ, ಇದು ಬಿಸಾಡಿನ ಇದಾಗಿದೆ. ಅಂದ್ರೆ ನೀವು ಲೈಟ್ ಹಾಕಿದ್ರು ಹಾಕದಿದ್ರು ಬಿಸಾಡ್ದೆ. ಹಾಂ, ಅವರಿಗೆಲ್ಲ ಕಾಣ್ತದೆ. ನೋಡಿ, ದೇವರನ್ನು ನಾವು ಇಲ್ಲಿ ಇಡಬೇಕುಂಟ, ಅಡಿಯಲ್ಲಿ ಇಡಬೇಕು. ನಮಗೆ ಇಲ್ಲಿ ಹೆದರಿಕಾಗ್ತದೆ ಬರಲಿಕ್ಕೆ. ಅದೇ ದಿನ ಮುಖ ನೋಡುವಾಗ ಸ್ವಲ್ಪ ಧೈರ್ಯ ಬರ್ತದಲ್ಲ, ಅದಕ್ಕೆ ಅಲ್ಲಿ ಪ್ರಸಾದ ಒಂದು ಇಡುವುದಿಲ್ಲ. ಅದು ಅಷ್ಟು ಗಟ್ಟಿ ಕಟ್ಟುವುದು ಅವ್ರು ಕೊಟ್ಟದವರು. ಇಷ್ಟೇ ಬಾತ್ರೂಮ್ನಲ್ಲಿ ಬಂತು. ಬಾತ್ರೂಮ್ನಲ್ಲಿ ನಮ್ಮ ಹೊರಗಿರುವಾಗ ಸ್ನಾನ ಮಾಡೋದು ಇದು ಉಂಟಲ್ಲ, ಅದನ್ನು ಒಳಗೆ ಬಿಸಾಡೋದು ಅದು. ಮತ್ತು ಕಾಲಿದು ನೋಡಿ, ಇದು ನೀರುಂಟಲ್ಲ, ಇದು ನೀರು ನೋಡಿ ಈಗ ಇಷ್ಟೇ ಅಲ್ಲಿ ನೋಡಿ, ಇಷ್ಟೇ ಬರೋದು. ಒಣಗುದು, ಅಷ್ಟು ಒಣಗುದಿಲ್ಲ, ಅಷ್ಟೇ ಬರೋದು. ಹಾಂ, ಒಣಗುದಿಲ್ಲ. ಯಾರ್ದಂತ ಅಂದ್ರೆ ಸ್ಪಷ್ಟವಾದ ರೂಪ ಇಲ್ಲ. ಚಿನ್ನ ಎಲ್ಲ ಬಟ್ಟೆ ಎಲ್ಲ ಉಂಟಲ್ಲ, ಬಟ್ಟೆ ಇರುವಾಗ ಬೆಂಕಿ ಇರ್ತದೆ ಅಲ್ಲ, ಅದಕ್ಕೆ ಈ ರೂಮಲ್ಲಿ ಇಟ್ಟಿದ್ದೀವಿ. ಇಲ್ಲಿ ನೋಡಿ, ಈ ಗೋಡೆ ಅಂದ್ರೆ ಒಳಗಡೆ ಇಟ್ಟಿದ್ರಿ ನೀವೆಲ್ಲ? ಹೌದೌದು. ಇದರೊಳಗೆ ಅದರ ಲಾಕ್ ಹಾಕಿತ್ತು, ಅದರ ಕೀ ಸಿಗಲಿಲ್ಲ. ಇದರ ಮೇಲೆ ಇಟ್ಟು ಹಾಂ, ಸೊ ಅದು ಕಾಣೆ ಆಗಿದೆ. ಎಲ್ಲಿ ಹೋಗಿದೆ ಅಂತ ಇಲ್ಲ, ಗೊತ್ತಿಲ್ಲ. ಅಂದ್ರೆ ಹಾಗಿದ್ರೆ ನಿಮ್ಗೆ ಎಲ್ಲ ಕೋಣೆಯಲ್ಲೂ ಕೂಡ ಅನುಭವಗಳಾಗಿದೆ, ಒಂದೇ ಜಾಗ ಅಂತ? ಹಾಂ, ಮತ್ತೆ ಇಲ್ಲಿ ಮಲಗಿದ್ರೆ ಇಲ್ಲಿ ಅಲ್ಲಿ ಕೂತ್ಕೊಳ್ತದೆ. ಅದು ಮೊನ್ನೆ ತೆಗೆದಿದ್ದಾರಲ್ಲ, ಅಲ್ಲೇ ಬಂದು ರಾತ್ರಿ ನಾವು ಮಲಗುವಾಗ ಕೂತ್ಕೊಂಡು ಇವರು ಮಲಗುವಾಗ ಸ್ವಲ್ಪ ನಿದ್ದೆ ಬರುವಾಗ ಎದ್ದು ಇದು ಮಾಡ್ತದೆ, ಹೇಳ್ದಾಕು. ನಾವು ಮೊದಲು ಫ್ಯಾಮಿಲಿ ಅವರದಂತ ಅನ್ಕೊಂಡು ಆ ಭೂತ ಎಲ್ಲ ಬರುದು ಅದರಿಂದ ಅನ್ಕೊಂಡಿದ್ವಿ. ಈಗ ನೋಡಿದ್ರೆ ಇವರು ಪ್ರಸಾದ ಇಟ್ಟಿದ್ರಲ್ಲ, ಅದರಿಂದ ಆಗುದಂತ ಬಂದಿದೆ ಎಲ್ಲ. ಇದ್ರೆ ಫೋಟೋ ಇಲ್ಲಿಂದ ತೆಗೆದದ್ದು ನೀವು? ಫೋಟೋ ಇಲ್ಲಿ ಅವಳಿಗೆ ಇಲ್ಲಿಂದ ಯಾರು ಹೋದಾಗೆ ಆಗ್ತದಂತೆ. ಇವಳು ಇಲ್ಲಿ ಬರೀತಿದ್ಲು, ಇಲ್ಲಿಂದ ಯಾರು ಇಣಿಕಿದಾಗೆ ಅದ. ಅವಳ ಮೊಬೈಲ್ ಇದ್ದು ಇದು ಪುಸ್ತಕದ್ದು ಫೋಟೋ ತೆಗಿತಿದ್ಲು. ಹಾಗೆ ಇಲ್ಲಿ ಯಾರು ಇಣಿಕಿದಂತ ಆದದಂತ ಫೋಟೋ ತೆಗೆದ್ಲು. ಆಗ ಕರೆಂಟ್ ಆಗವೇ ಹೋಗಿದೆ ಮಾತ್ರ, ಹಾಗೆ ಕರೆಂಟ್ ಇರಲಿಲ್ಲ. ಇಲ್ಲಿಂದ ಫೋಟೋ ತೆಗೆದು ಅಂದ್ರೆ ಅದು ಹೊರಗಡೆಯಿಂದ ಕಂಡದ್ದು ಅಥವಾ ಹೊರಗಡೆಯಿಂದ ಯಾರು ಹೋದಾಗೆ? ಇದು ಕರೆಂಟ್ ಇಲ್ಲ, ಮನೆಯ ಒಳಗಡೆಯಿಂದ ಒಳಗಡೆಯಿಂದ. ನಾನು ಇಲ್ಲಿ ಇರ್ಲಿಲ್ಲ, ನಾನು ಹೊರಗೆ, ಅವಳು ಇಲ್ಲಿ ನಾನು ಇಲ್ಲಿ ಕೂತ್ಕೊಂಡಿದ್ದೆ, ಹೀಗೆ ಬರೀತಿದ್ದೆ. ಹಾಗೆ ಎಂತನ ಸೌಂಡ್ ಬಂತಂತ ನಾನು ಹಿಂಗೆ ನೋಡಿದೆ, ಅದು ಬಿಳಿ ಬಿಳಿ ಕಾಣ್ತು. ಅದಕ್ಕೆ ಅಕ್ಕನ ಕರೆದೆ, ಬೇಗ ಅಕ್ಕ ಇಲ್ಲಿ ನೋಡಿ ಎಂತನ ಕಾಣಿಸ್ತಿದೆ ಅಂತ. ಹಾಗೆ ಹೇಳಿದೆ, ಎಂತ ಸಹ ಇಲ್ಲ ಅಲ್ಲಿ. ನಾನು ಲೈಟ್ ಕಾಣಿಸಿದ್ದು ಅದು ಪರೀಕ್ಷೆ ಇತ್ತು ಶನಿವಾರ. ಮುಂಚೆ ನಿಮಗೆ ಅದು ಯಾವುದು ಕಾಣಿಸ್ಲಿಲ್ಲ? ಇಲ್ಲ, ಶನಿವಾರ ಇಲ್ಲಿ ಬರೀತಿದ್ದೆ, ನನಗೆ ಪರೀಕ್ಷೆ ಇತ್ತು. ಕಾಣಲಿಕ್ಕೆ ಸ್ಟಾರ್ಟ್ ಆದ್ದು ಶನಿವಾರದಿಂದ. ಎಲ್ಲರೂ ಹೊರಗಿರುವಾಗ ಒಳಗಡೆ ಲೋಟ ಎಲ್ಲ ಬಿಸಾಡಿದ್ದು ಎಲ್ಲರೂ ನೋಡಿದ್ದಾರೆ. ಕಾಣ್ತೀರಿ ಪ್ರಸಾದ ಅದು ಬಲ್ಮೇದವರು ತಂದದ್ದು ಬಾಟ್ಲಿ ಹಾಕಿದ್ರು, ಅವ್ರು ಹಾಕಿದ್ರು. ಕನ್ನಸ್ಟಿಗೆ ನೀರು ಖಾಲಿಯಾಗಿದೆ, ಫುಲ್ ಇತ್ತು. ಅದಕ್ಕೆಂತವೆಲ್ಲ ಕಟ್ಟಿ ಅಂತ ಮಾಡಿದ್ರು. ತೀರ್ಥ ಅವು ಮುತ್ತೂರ್ದು ಉಪ್ಪಿನಂಗಡಿ. ಹಾಂ,
ಒಳಗೆ ಬರುವಾಗ ಅದು ಖಾಲಿ, ನೀರು ಖಾಲಿ. ನನ್ನ ಬಾಟ್ಲಿ 2 ಬಾಟ್ಲಲ್ಲಿ ನನ್ನ ಬಾಟ್ಲಿ ಮಾತ್ರ ಉಳಿದಿದೆ, ನನಗೆ ಕೊಟ್ಟ ಬಾಟ್ಲಿಯಲ್ಲಿ ಉಳಿದಿದೆ. ಏನಿಲ್ಲ ಒಂದು ಬಾಟ್ಲಿ ನನಗೆ, ಒಂದು ಬಾಟ್ಲಿ ಅವಳಿಗೆ ಕೊಟ್ಟದ್ದು. ಕೊಟ್ಟದ್ದು ಆ ನೀರಲ್ಲಿ ಇಲ್ಲಿ ಒಳಗೆ ಬರುವಾಗ ನೀರು ಮಾಯ ಅದರಲ್ಲಿ, ಬಾಟ್ಲಿ ಮಾತ್ರ, ನನ್ನ ನೀರು ಮಾತ್ರ ಉಳಿತು. ಬರೋ ದಿವಸ ನನ್ನ ನೀರು ಸಹ ಖಾಲಿ. ಅಲ್ಲ ಇದರಲ್ಲಿ ಕಾಣಲಿಕ್ಕೆ ಇದು ಗ್ಲಾಸ್ ಅಲ್ಲ. ನನ್ನ ಹೆಸರು ಪ್ರವೀಣ್ ಶೆಟ್ಟಿ ಅಂತ. ನಾನು ನಿನ್ನೆ ಇಲ್ಲಿ ಬಂದಿದ್ದೆ. ಬರುವಾಗ ನಾನು ಮನೆಗೆ ಹೋದಾಗ ಗ್ಲಾಸ್ ಒಮ್ಮೆಲೆ ಬಿಸಾಡೋದು ಮತ್ತು ವಾಟಿ ಬಿಸಾಡೋದು. ಹಾಂ, ಅಡುಗೆ ರೂಮಿಂದ ಅಷ್ಟಾಗಿದೆ. ಅಷ್ಟುವರೆಗೆ ನಾನಿದ್ದೆ, ಒಳಗೆ ಯಾರೂ ಇರಲಿಲ್ಲ. ಹಾಂ, ಬೆಕ್ಕು ಯಾವುದಿಲ್ಲ. ಬೆಕ್ಕು ಇದ್ದದನ್ನು ಕೂಡ ಇಲ್ಲಿಂದ ಹೊರಗೆ ಹಾಕಿದ್ದೆ. ಹಾಂ, ಹಾಗೆ ಇದ್ದೆ ನಾನು ಕೂಡ ನಿನ್ನಿದ್ದೆ. ಹಾಂ, ನಿನ್ನ ಕಣ್ಣೆದುರು ಆದದ್ದು. ಮತ್ತೆ ಎಂತ ನನಗೆ ಗೊತ್ತಿಲ್ಲ. 11 ಗಂಟೆ ಅರೆ ಆಗಿದೆ. 11 ಗಂಟೆಗೆ ನಾನು ಮನೆಗೆ ರೀಚ್ ಆಗುವಾಗ 12 ಗಂಟೆ ಆಗಿದೆ. ಈ ಟೈಮಲ್ಲಿ ಮನೆಯೊಳಗೆ ನೀವು ಒಬ್ಬರೇ ಇದ್ದದ್ದು, ಬೇರೆ ಎಲ್ಲ ನಿನ್ನೆ ಒಂದು 30 ಜನ ಇದ್ದೆವು. ಎಲ್ಲ ಅಲ್ಲಲ್ಲ, ಮನೆ ಒಳಗೆ ಉಂಟಲ್ಲ, ಯಾರೂ ಇರಲಿಲ್ಲ. ನಾನು ಕೂಡ ಎಲ್ಲಿದ್ದೆ. ಮನೆಗೆಲ್ಲ ಲೈಟ್ ಆಫ್ ಮಾಡಿ ಹೊರಗೆ ಬನ್ನಿ, ಎಲ್ಲ ಹೊರಗೆ ನಿಲ್ಲಿ, ನೋಡುವ ಅದು ಶಬ್ದ ಬರ್ತದಲ್ಲ, ಬಿಸಾಡೋದಾದರೆ ಬಿಸಾಡಲಿ, ಬರೋದಾದರೆ ನಾವು ನೋಡ್ತೇವೆ. ಹಾಂ, ಯಾರಿಲ್ಲ, ನಾವು ಒಬ್ಬರೇ. ನಾವು ಎಲ್ಲ ಹೊರಗಡೆ ಇದ್ದೆವು. ನಾವೊಂದು 11 ಗಂಟೆವರೆಗೆ ಇದ್ದೇವೆ. ಅರ್ಧ ಗಂಟೆ, ಕಾಲು ಗಂಟೆ ಇಲ್ಲ, ಒಮ್ಮೆಲೆ ಬಿಸಾಡುವ ಶಬ್ದ ಆಯ್ತಾ, ಆವಾಗ ನಾವು ಒಮ್ಮೆಲೆ ಲೈಟ್ ಹೋಗುವಾಗ ಬಿಸಾಡುವ ಗ್ಲಾಸ್ ಇಲ್ಲ. ಹಾಂ, ಗ್ಲಾಸ್ ಇಲ್ಲ. ಮತ್ತು ಲಾಸ್ಟಿಗೆ ಮತ್ತೊಬ್ಬರು ಮಂತ್ರವಾದಿ ಏನಾದರೂ ಬಂದಿದ್ದರು. ಅವರು ಬಿಸಾಡುವಾಗ ಒಂದು ವಾಟಿಯಲ್ಲಿ ಸಿಕ್ಕಿದ್ದು. ಈ ರೂಮಲ್ಲಿ ಒಂದು ವಾಟಿ ಸಿಕ್ಕಿತ್ತು ಅಷ್ಟೇ. ಸರ್, ಈಗ ಚಿನ್ನ ಕಳವಾಗಿದೆ ಅಂತ ಹೇಳಿದ್ರಲ್ಲ, ಪೊಲೀಸರಿಗೆ ಏನಾದರೂ ಹೇಳಿದ್ದೀರಾ? ಏನು ಇದು ಪೊಲೀಸರಿಗೆ ಹೇಳುವಂಥ ಮಾತಿಲ್ಲಲ್ಲ ಸರ್. ಯಾಕೆ ಪೊಲೀಸರು ಅದನ್ನು ಮಾಯ ಆದದನ್ನು ಪೊಲೀಸರು ಹೇಗೆ ಹುಡ್ಕೊಳ್ತಾರೆ? ಅದಕ್ಕೆ ನಾವು ಮಾತನಾಡಿಲ್ಲ. ದೈವ ಕೊಂಡೋಗಿದ್ದರೆ ಅದು ಇಡ್ಬೋದು ಅಂತ ನಾವು ಈಗ ಇಷ್ಟ ತನಕ ಇದ್ದೇವೆ. ಹಾಂ, ಇನ್ನೂ ದೂರು ಕೊಟ್ಟಿಲ್ಲ? ಇಲ್ಲ, ದೂರು ಕೊಟ್ಟಲಿಲ್ಲ. ಬೆಳ್ತಂಗಡಿ ತಾಲೂಕಿನ ಮಡಂತ್ಯಾರ್ನ ಮಾಲಾಡೆಯ ಪಲ್ಕೆಯ ಉಮೇಶ್ ಅವರ ಮನೆಯಲ್ಲಿ ಪ್ರೇತ ಇದೆಯಾ ಇಲ್ವಾ ಅನ್ನುವಂಥದ್ದು ಪ್ರಶ್ನೆ. ಮತ್ತೊಂದು ಕಡೆಯಿಂದ ಮನೆಯವರು ಅವರಿಗಾದಂಥ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಊರಿನವರು ಕೆಲವರಂಥ ಅನುಭವಗಳಾಗಿವೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ದಿನನಿತ್ಯ, ಈಗ ನಿನ್ನೆ ಇರ್ಬೋದು, ಇವತ್ತಿರ್ಬೋದು, ನಿರಂತರವಾಗಿ 300, 400, 500 ಜನ ಸೇರ್ತಾ ಇದ್ದಾರೆ. ಒಂದು ಕುತೂಹಲದ ಕೇಂದ್ರವಾಗಿ ಈ ಮನೆ ಬದಲಾಗಿದೆ. ಇಲ್ಲಿ ಪ್ರೇತಾತ್ಮ ಇದೆಯಾ, ಇವರಿಗೆ ತೊಂದರೆ ಆಗ್ತಾ ಇರೋದು ಯಾವುದರಿಂದ ಅನ್ನುವಂತಹದ್ದು ಪ್ರಶ್ನೆಯಾಗಿದೆ. ಇದಕ್ಕೆ ಉತ್ತರ ಆದಷ್ಟು ಬೇಗ ಕಂಡುಕೊಳ್ಬೇಕಿದೆ. ಯಾಕೆಂತಂದರೆ ಪ್ರೇತದ ಉಚ್ಚಾಟನೆ ಆಗಬೇಕು, ಇಂಥದ್ದಕ್ಕೆ ಇವರಿಗೆ ನೆರವು ಕೂಡ ಬೇಕಾಗಿದೆ. ಆದರೆ ಈ ಎಲ್ಲ ಉಂಟು ಇಲ್ಲ ಅನ್ನುವಂತಹ ಚರ್ಚೆಗಳ ನಡುವೆ ಈ ಸುದ್ದಿ ಬಹಳ ದೊಡ್ಡ ಮಟ್ಟಿಗೆ ವೈರಲ್ ಆಗ್ತಾ ಇದೆ. ಜೊತೆಗೆ ಬಹಳಷ್ಟು ಜನರ ಕುತೂಹಲವನ್ನು ಕೆರಳಿಸಿದೆ. ಲತೇಶ್ ಮತ್ತು ಸುಧಾಕರ್ ಪಡೀಲ್ ಜೊತೆಗೆ ದಾಮೋದರ ದುಂಡೋಲೆ, ಸುದ್ದಿ ನ್ಯೂಸ್, ಮಡಂತ್ಯಾರು, ಮಾಲಾಡಿ, ಪಲ್ಕೆ.